ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ವೀಕ್ಷಕರೇ, ಈ ದಿವಸ ನಾವು ಮತ್ತೆ ರೈತರ ಸಂಧಾನದ ಸಲುವಾಗಿ ಇವತ್ತು ಕೇಂದ್ರ ಸರ್ಕಾರ ದಿಲ್ಲಿಯಲ್ಲಿ ರೈತ ಸಂಘಟನೆಗಳು ಮತ್ತು ಕೇಂದ್ರ ಸರ್ಕಾರ ಮಾತುಕತೆ ಆಯೋಜಿಸಿತ್ತು. ಈ ಹಿನ್ನೆಲೆಯಲ್ಲಿ ನಮ್ಮ ಮಾತುಕತೆ ನಾವು ಪ್ರತಿ ಬಾರಿ ಕೂಡ ಈ ಒಂದು ರೈತ ಸಂಘಟನೆ ಮತ್ತು ಕೇಂದ್ರ ಸರ್ಕಾರ ಮಾತುಕತೆ ಅಥವಾ ಸಂಧಾನ ಮಾತುಕತೆ ಮಾಡುವ ಸಂದರ್ಭದಲ್ಲಿ ನಾವು ಕೂಡ ಅದನ್ನು ನಿರಂತರವಾಗಿ ನಮ್ಮ ವೀಕ್ಷಕರಿಗೆ ತೋರಿಸಬೇಕು, ಅದರ ವಿವರಗಳನ್ನು ಮಾತನಾಡಬೇಕು ಮತ್ತು ಈ ಒಂದು ಕೃಷಿ ಮಸೂದೆಗಳು ಇದ್ದಾವೆ, ಈ ಮಸೂದೆಗಳ ಬಗ್ಗೆ ಮಾತನಾಡಬೇಕು ಎನ್ನುವಂಥ ಒಂದು ರೈತಪರ ಕಾಳಜಿಯಿಂದ ಈ ಒಂದು ಮಾತುಕತೆಯನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೇವೆ. ಇವತ್ತು ಕೂಡ ಮತ್ತೆ ನಾವು ಈ ಒಂದು ಕೇಂದ್ರ ಸರ್ಕಾರ ಮತ್ತು ರೈತ ಸಂಘಟನೆಗಳ ಮಾತುಕತೆಯ ಸಂದರ್ಭದಲ್ಲಿ ಇವತ್ತಿನ ಈ ಒಂದು ಮಾತುಕತೆಯನ್ನು ಸಂವಾದವನ್ನು ಆಯೋಜಿಸಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇಬ್ಬರು ರೈತ ಸಂಘದ ಹಿರಿಯ ಮುಖಂಡರುಗಳಾದಂಥ ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ ಅವರು ಮತ್ತು ಸುಧಾಕರ್ ಜೈನ್ ಅವರಿದ್ದಾರೆ. ನಾನು ಇಬ್ಬರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ಬಂಟ್ವಾಳ ತಾಲೂಕು ಸಮಿತಿಯ ಅಧ್ಯಕ್ಷರು. ಅದೇ ರೀತಿಯಾಗಿ ಸುಧಾಕರ್ ಜೈನ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ಬೆಳ್ತಂಗಡಿ ತಾಲೂಕು ಸಮಿತಿಯ ಅಧ್ಯಕ್ಷರು. ಇಬ್ಬರು ಕೂಡ ಇವತ್ತಿನ ಬೆಳವಣಿಗೆ ಬಗ್ಗೆ ಮತ್ತು ಒಟ್ಟು ರೈತ ಹೋರಾಟದ ಬಗ್ಗೆ ಮತ್ತು ಮುಂದಿನ ಅವರ ಹೋರಾಟದ ವಿಚಾರಗಳ ಬಗ್ಗೆ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಾತಾಡಲಿಕ್ಕಿದ್ದಾರೆ. ಈ ನಡುವೆ ನಾನು ಇವತ್ತಿನ ರೈತ ಸಂಘಟನೆಗಳ ಅಂದರೆ ದಿಲ್ಲಿನಲ್ಲಿ ಈ ಒಂದು ಕೃಷಿ ಮಸೂದೆಯನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದಂಥ 35ಕ್ಕೂ ಹೆಚ್ಚು ಸಂಘಟನೆಗಳ ಒಂದು ಪ್ರತಿನಿಧಿಗಳೊಂದಿಗೆ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಅಥವಾ ಕೇಂದ್ರ ಸರ್ಕಾರದ ಸಚಿವರುಗಳು ಇವತ್ತು ನಡೆಸಿದಂಥ ಮಾತುಕತೆ, ಅದು 8ನೇ ಸುತ್ತಿನ ಸಂಧಾನ ಮಾತುಕತೆ. ಈ ಮಾತುಕತೆ ಕೂಡ ಇವತ್ತು ಯಶಸ್ವಿ ಆಗಿಲ್ಲ. ಸೊ ಈ ಮಾತುಕತೆ ಕೂಡ ಮುರಿದು ಬಿದ್ದಿದೆ. ಅಂದರೆ ಕೇಂದ್ರ ಸರ್ಕಾರ ತನ್ನ ಪಟ್ಟುವನ್ನು ಸಡಿಲಿಸ್ತಾ ಇಲ್ಲ. ಇತ್ತ ಕಡೆ ರೈತ ಸಂಘಟನೆಗಳು, ರೈತ ಮುಖಂಡರುಗಳು ಕೂಡ ತಮ್ಮ ಪಟ್ಟನ್ನು ಕೂಡ ಸಡಿಲಿಸ್ತಾ ಇಲ್ಲ. ರೈತರುಗಳು ಅಥವಾ ರೈತ ಸಂಘಟನೆ ಕೇಳ್ತಾ ಇರುವಂಥದ್ದು ಕೇಂದ್ರ ಸರ್ಕಾರ ಮಂಡನೆ ಮಾಡಿರುವಂಥ 3 ಕೃಷಿ ಮಸೂದೆಯನ್ನು ವಾಪಸ್ ತಗೊಳ್ಬೇಕು, ಹಿಂಪಡೆಯಬೇಕು ಅಂತ. ಸೊ ಇನ್ನೊಂದು ಕಡೆಯಿಂದ ಕೇಂದ್ರ ಸರ್ಕಾರ ಹೇಳ್ತಾ ಇರುವಂಥದ್ದು ನಾವು ಮಸೂದೆಯನ್ನು ಈಗಾಗಲೇ ಮಂಡನೆ ಮಾಡಿರುವಂಥ ಮಸೂದೆಯನ್ನು ವಾಪಸ್ ಪಡ್ಕೊಳ್ಳೋದಿಲ್ಲ, ಆದರೆ ಒಂದಷ್ಟು ತಿದ್ದುಪಡಿಗಳನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಅನ್ನೋದು ಒಂದು ಅಭಿಪ್ರಾಯ. ಜೊತೆಗೆ ಎರಡನೇದಾಗಿ ನೀವು ಅಂದರೆ ರೈತ ಸಂಘಟನೆಗಳು ಮಂಡಿಸ್ತಾ ಇರುವಂಥ ಅಥವಾ ಆಗ್ರಹ ಮಾಡ್ತಾ ಇರುವಂಥ ಬೇಡಿಕೆಗಳನ್ನು ಮತ್ತು ಅದರಲ್ಲಿ ನೀವು ಕೇಳ್ತಾ ಇರುವಂಥ ವಿಚಾರಗಳಿದ್ದಾವೆ ಅದರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ನಾವು ಸಮಿತಿಯನ್ನು ನೇಮಕ ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ಸರ್ಕಾರ ಮತ್ತೆ ಮುಂದೆ ಇಡ್ತಾ ಉಂಟು. ಮತ್ತು ಇದು ಕಳೆದ 4 ಮಾತುಕತೆಯಲ್ಲಿ ಕೂಡ ಇದೇ ಥರ ಆಗಿದೆ. ಆರಂಭದ ಮಾತುಕತೆಯಲ್ಲಿ ಕೇಂದ್ರ ಸರ್ಕಾರ ನೇರವಾಗಿ ರೈತರನ್ನು ಕಡೆಗಣಿಸಿದ, ಹಿಂದೆ ಕಳಿಸ್ತಾ ಇತ್ತು. ರೈತರೇ ಅಲ್ಲ ಅಂತ ವಾದ ಮಾಡ್ತಾ ಇತ್ತು. ರೈತರು ಅಂತ ಅವರಿಗೆ ಮನವರಿಕೆ ಆಗಿದೆ ಅಂತ ನಾವು ಭಾವಿಸಿದ್ವಿ. ಮಾತುಕತೆಗೆ ಕರೀತಾ ಇದ್ದಾರೆ. ಹೌದು, ಈಗ ಮಾತುಕತೆಗೆ ಕರೀತಾ ಇದ್ದಾರೆ. ಮತ್ತೆ ಸ್ವಲ್ಪ ಸ್ಪಂದನೆ ಇದೆ, ಅಂದ್ರೆ ಸ್ಪಂದಿಸ್ತಾ ಇದ್ದಾರೆ ರೈತರು. ಅಂದ್ರೆ ನೀವು ಹೇಳುವ ಎಲ್ಲಾ ವಿಚಾರವನ್ನು ನಾವು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ, ಆದರೆ ಕೆಲವೊಂದು ವಿಷಯಗಳಲ್ಲಿ ನಾವು ನಮ್ಮ ಪಟ್ಟು ಸಡಿಲಿಸ್ತೇವೆ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ಅಂದರೆ ಶೆಟ್ರೆ, ಈ 44 ದಿವಸಗಳ ಹೋರಾಟದ ನಂತರ ಸರ್ಕಾರಕ್ಕೆ ಸ್ಪಷ್ಟ ಆಗಿದೆ, ಹೋರಾಟ ಮಾಡ್ತಾ ಇರುವವರು ರೈತರೇ, ಮತ್ತೆ ನಮ್ಮ ದೇಶದೇ ರೈತರು ಅಂತ. ಆಚೆಯವರು ಯಾರು ಅಲ್ಲ ಅಂತ ಮನವರಿಕೆ ಆದಂಗೆ ಕಾಣುತ್ತದೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಕೂಡ ರೈತರ ಜೊತೆಗೆ ಮಾತುಕತೆ ಮಾಡೋ ಸಂದರ್ಭದಲ್ಲಿ ಪಟ್ಟು ಬಿಡಲಿಲ್ಲ ಸರ್ಕಾರ. ಯಾಕಂದರೆ ರೈತರು ಮಂಡಿಸ್ತಾ ಇರುವಂಥ ಬೇಡಿಕೆ ಎಟ್ ಎನಿ ಕಾಸ್ಟ್ ನಮಗೆ ಸರ್ಕಾರ ಮಂಡಿಸಿರುವಂಥ 3 ಕೃಷಿ ಮಸೂದೆಗಳೇನಿದ್ದಾವೆ ಅದನ್ನು ಬೇಷರತ್ತಾಗಿ ವಾಪಸ್ ಪಡ್ಕೊಳ್ಬೇಕು ಅಂತ. ಆದರೆ ಸರ್ಕಾರ ಕೂಡ, ಯಾಕಂದರೆ ಸರ್ಕಾರಕ್ಕೆ ಕೂಡ ಒಂದು ಕಡೆ ಇಲ್ಲಿ ತನ್ನ ಇಮೇಜನ್ನು ಉಳಿಸ್ಕೊಳ್ಬೇಕಲ್ಲ, ಸೊ ಅದು ಕೂಡ ಒಂದು ಪ್ರಶ್ನೆ ಬರುತ್ತೆ. ಸೊ ಸರ್ಕಾರದ ನಿಲುವು ಕೂಡ ಇವತ್ತು ಕಡಾಕಡಿಯಾಗಿದೆ. ಸೊ ಹಾಗಾಗಿ ನಾವು 8ನೇ ಸುತ್ತಿನ ಮಾತುಕತೆಯಲ್ಲಿ ಒಂದಷ್ಟು ನಿರೀಕ್ಷೆ ಇತ್ತು, ಅದು ಯಶಸ್ವಿ ಆಗಿಲ್ಲ. ಸೊ ಸರ್ಕಾರ ಇವಾಗ ಜನವರಿ 15ಕ್ಕೆ ಮತ್ತೊಂದು ದಿನಾಂಕವನ್ನು ಕೊಟ್ಟಿದೆ. ಸೊ ಜನವರಿ 15ಕ್ಕೆ ಮತ್ತೆ ಮಾತುಕತೆ, ಮತ್ತೆ ಸಂಧಾನ ಅಂತ ಹೇಳಿದೆ. ಸೊ ನಾನು ಇಲ್ಲಿ ಮತ್ತೊಮ್ಮೆ ಉಲ್ಲೇಖಿಸಬೇಕಾದದ್ದು, ಆಮೇಲೆ ನಾನು ನಿಮ್ಮ ಹತ್ರ ಚರ್ಚೆಗೆ ಬರ್ತೇನೆ ಜೈನ್ ಅವರೇ ಮತ್ತು ಶೆಟ್ರೆ. ಇದು ನಿನ್ನೆ ದಿವಸ ಇಡೀ ಆ ಪ್ರತಿಭಟನೆ ನಡೀತಾ ಇರುವಂಥ ಪ್ರದೇಶಗಳಲ್ಲಿ ನಿಮ್ಮ ರೈತರುಗಳು ಟ್ರ್ಯಾಕ್ಟರ್ ರ್ಯಾಲಿ ಮಾಡಿದ್ದಾರೆ.
ರ್ಯಾಲಿಗಳು ಮಾಡ್ತಾ ಇದ್ದಾರೆ. ಮಹಿಳಾ ಮಣಿಗಳಿಗೆ ಟ್ರ್ಯಾಕ್ಟರ್ನ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದಾರೆ. ಇಡೀ ಡೆಲ್ಲಿಯಲ್ಲಿ ಒಂದು ಟ್ರ್ಯಾಕ್ಟರ್ ಜಾಥಾ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದು ರೈತ ಮಹಿಳಾ ಮಣಿಗಳು ಅದನ್ನು ಟ್ರೈನಿಂಗ್ ತಗೋತಾ ಇದ್ದಾರೆ. ಹೌದೌದೌದೌದು. ನಾವು ಇದು ಈ ಏನು ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ನಿನ್ನೆ ದಿನ ರೈತರು ದಿಲ್ಲಿ ಒಳಗಡೆ ಟ್ರ್ಯಾಕ್ಟರ್ ಮೂಲಕ ಸುಮಾರು 5,000ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ನಿನ್ನೆ ದಿವಸ ಇತ್ತು. ಸೊ ನಾವು ಏನು ಅವರ ಅಂದರೆ ರೈತರು ತಮ್ಮ ಬಲ ಪ್ರದರ್ಶನ ಮಾಡಲಿಕ್ಕೆ ಮತ್ತು ತಮ್ಮ ಒಗ್ಗಟ್ಟು ಪ್ರದರ್ಶನ ಮಾಡಲಿಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಹೌದು 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 ಹೌದು. ಹೊಲದಲ್ಲಿ ಉಳುಮೆ ಮಾಡ್ತಾ ಇದ್ದ ಟ್ರ್ಯಾಕ್ಟರ್ ಇವತ್ತು ಡೆಲ್ಲಿಗೆ ಬಂದು ಸೇರಿದೆ. ಹೌದು ಹೌದು ಹೌದು. ಈ ರಾಜ್ಯದ ಟ್ರ್ಯಾಕ್ಟರ್ಗಳೆಲ್ಲ ಡೆಲ್ಲಿಯಲ್ಲಿ ಇದ್ದಾವೆ. ಹೌದು ಹೌದು. ಇವಾಗ ಅಲ್ಲಿ ಆಗಾಗಲೇ ಏನು ಎಷ್ಟರಲ್ಲೇ ರೈತರುಗಳು ಅಥವಾ ರೈತ ಸಂಘಟನೆಯವರು ಹೇಳಿದ್ರು, ನಾವು ಜನವರಿ 26ಕ್ಕೆ ಗಣರಾಜ್ಯೋತ್ಸವ ದಿವಸ ಬೆಳಿಗ್ಗೆ ಸರ್ಕಾರದ ಏನು ಗಣರಾಜ್ಯೋತ್ಸವ ಅಥವಾ ಧ್ವಜಾರೋಹಣ ನಡೆದರೆ ಮಧ್ಯಾಹ್ನ ನಂತರ ನಾವು ದಿಲ್ಲಿಯಲ್ಲಿ ಟ್ರ್ಯಾಕ್ಟರ್ ಪೆರೇಡ್ ಮಾಡ್ತೇವೆ ಅಂತ. ಸೊ ಅದಕ್ಕೆ ನೀವು ಹೇಳಿದ್ರಲ್ಲ, ಏನು ಮಹಿಳಾ ಕೃಷಿಕರನ್ನು ಅವರು ಇವತ್ತು ಟ್ರ್ಯಾಕ್ಟರ್ ಚಾಲನೆ ಮಾಡಲಿಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸೊ ಅಂದರೆ ಇಲ್ಲಿ ಒಂದು ಸ್ಪಷ್ಟ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಜನವರಿ 15ರ ಮಾತುಕತೆ ಎಷ್ಟರ ಮಟ್ಟಿಗೆ ಫಲ ಕೊಡ್ತಾ ಅಂತ ಗೊತ್ತಿಲ್ಲ. ಸೊ 26ನೇ ತಾರೀಕಿಗೆ ಕೂಡ ಬಹುಶಃ ಅಷ್ಟು ದಿವಸ ಮುಂದಕ್ಕೆ ಹೋದರೆ ಅದು ಮತ್ತೊಂದು ಏನು ಈಗಾಗಲೇ ಈ ಒಂದು ಹೋರಾಟ ಇದೆ, ಇದು ಒಂದು ಚಾರಿತ್ರಿಕ ಹೋರಾಟ ಅಂತ ಗುರುತಿಸಲ್ಪಟ್ಟಿದೆ. ಸ್ವತಂತ್ರ ಭಾರತದಲ್ಲಿ ಯಾಕಂತೇಳಿದ್ರೆ ರೈತರುಗಳು ಇಷ್ಟು ದೀರ್ಘವಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಇಡೀ ದಿಲ್ಲಿಯ ಗಡಿಗಳಲ್ಲಿ ಇವತ್ತು ನಿಂತುಕೊಂಡಿದ್ದಾರೆ ರಸ್ತೆ ಬದಿನಲ್ಲೇ. ಐತಿಹಾಸಿಕ ಹೋರಾಟ ಇದೆ. ಎಸ್. ಈಗ ಜನವರಿ 15ಕ್ಕೆ ಮತ್ತೆ ಮಾತುಕತೆ 9ನೇ ಸುತ್ತಿನ ಮಾತುಕತೆ ಅದು ಮುಂದುವರೆದಿದೆ. ಈಗ ಇದು ಪ್ರೇಮನಾಥ್ ಶೆಟ್ಟಿ ಅವರೇ, ರೈತರು ಇಷ್ಟು ಸುದೀರ್ಘವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ, ಏನು ಹೇಳ್ತೀರಿ ನೀವು? ಇದು ಪ್ರಜಾಪ್ರಭುತ್ವದ ಭಾರತ ಇತಿಹಾಸದಲ್ಲಿ ಇದು ಈ ರೈತ ಸಂಘಟನೆ ಚಾರಿತ್ರಿಕ ಹೋರಾಟ. ಇದು ಇತಿಹಾಸದ ಪುಟಗಳಲ್ಲಿ ಉಳಿಯುವಂತ ಹೋರಾಟ ಆಗಿದೆ ಇದು. ಆಮೇಲೆ ಇಡೀ ದೇಶದ ರೈತ ಸಂಘಟನೆಗಳಿಗೆ ಮಾದರಿಯಾದ ಒಂದು ಹೋರಾಟ. ನಾವು ಅದನ್ನು ಕರ್ನಾಟಕದಲ್ಲಿ ಅಳವಡಿಸಿಕೋಬೇಕಂತ ನಾವು ತೀರ್ಮಾನ ಮಾಡಿದ್ವಿ. ಯಾಕಂದ್ರೆ ಇಂಥ ಚಾರಿತ್ರಿಕ ಹೋರಾಟ ಯಾವ ರಾಜ್ಯದಲ್ಲೂ ನಡೆದಿಲ್ಲ. 48 ದಿನಗಳ ನಿರಂತರ ಹೋರಾಟ. ಆಮೇಲೆ ಇನ್ನೂ 6 ತಿಂಗಳಾದ್ರೂ ನಾವು ಅಲ್ಲಿ ಪಟ್ಟು ಬಿಡಲ್ಲ ಅನ್ನುವಂಥ ಹಠದಿಂದ ಕೂತಿದ್ದಾರೆ. ಈ ಹೋರಾಟ ಇಡೀ ದೇಶಕ್ಕೆ ಮಾದರಿಯಾದ ಹೋರಾಟ, ನಮಗೆ ರೈತ ಹೋರಾಟಗಾರರಿಗೆ ಒಂದು ಹುರುಪು ತಂದಂಥ ಹೋರಾಟ ಅಂತ ನಾವು ಭಾವಿಸಿದ್ದೇನೆ. ಇದು ಸುಧಾಕರ್ ಜೈನ್ ಅವರೇ, ಅದೇ ರೈತರು ಸುದೀರ್ಘವಾಗಿ ಸುಮಾರು 40-45 ದಿವಸ ದಾಟಿತ್ತು, ಹೋರಾಟ ಇನ್ನು ಕೂಡ ಮುಂದುವರಿತಾ ಉಂಟು, ಸರ್ಕಾರ ತನ್ನ ಬಿಗಿಪಟ್ಟನ್ನು ಸಡಿಲ್ ಮಾಡ್ತಾ ಇಲ್ಲ. ಮುಂದೆ ಏನಿಲ್ಲ. ನಾವು ಇನ್ನು ಮುಂದೆ ಯಾವುದಂತ ಶಾಂತಿಯುತವಾಗಿ ಇದು ಸಂಧಾನ ಆಗುವಂಥ ವಿಚಾರ ಕಾಣೋದಿಲ್ಲ. ಆದ್ದರಿಂದ ಇದು ರಕ್ತಪಾತ ಆಗುವ ಒಂದು ಮಟ್ಟಿಗೆ ಹೋಗಬಹುದಂತ ನಮ್ಮ ಅಭಿಪ್ರಾಯವಾಗ್ತದೆ. ಆ ರಕ್ತಪಾತ ಆದರೆ ಮಾತ್ರ ಇದನ್ನು ಸರಿದೂಗಿಸ್ಬೋದು, ಮತ್ತೆ ಅದು ಎಚ್ಚೆತ್ತು ಸರ್ಕಾರ ಮುಂದೆ ಬರ್ಬೋದು. ಇಲ್ಲದೆ ನಿಜವಾಗಿ ಆದರೆ ಮೊದಲು ಎಲ್ಲ ಗಾಂಧೀಜಿಯವರು ತುಂಬಾ ಶಾಂತಿಯುತ ಹೋರಾಟಕ್ಕೆ ಬಯಸಿದವರು. ಅದರಿಂದ ನಮಗೆ ನಮ್ಮ ದೇಶಕ್ಕೆ ತುಂಬಾ ಪ್ರಯೋಜನ ಆಗಿದೆ. ಆದ್ರೆ ಇದು ಶಾಂತಿಯುತವಾಗಿ ಬಗೆಹರಿಯುವಂತ ಒಂದು ಮಾತುಕತೆ ಅಲ್ಲ ಅಂತ ಕಾಣ್ತೀವಿ. ಯಾಕೆಂದ್ರೆ ಇದು ಡ್ರ್ಯಾಗ್ ಮಾಡ್ತಾ ಇದ್ದಾರೆ, ಕಾಲೆಳೆಯುವ ತಂತ್ರ ಮಾಡ್ತಾ ಇದ್ದಾರೆ. 8 ಸುತ್ತು, 1 ಸುತ್ತಿಂದ 8 ಸುತ್ತುವರೆಗೆ ಬಂದು ಈಗ ಅವರಿಗೆ ಒಂದು ಧೈರ್ಯ ಇದ್ರೆ ರೈತರ ಜೊತೆ ಕೂತ್ಕೊಂಡು ನಮ್ಮ ಪ್ರಧಾನಿಯವರು ಅದಕ್ಕೆ ಒಂದು ಪರಿಹಾರ ಹುಡುಕಬಹುದಿತ್ತು. ಖಂಡಿತವಾಗಿಯೂ ಅದು ಪರಿಹಾರ ಹುಡುಕುತ್ತಿಲ್ಲ. ಒಂದು ಕಡೆಯಿಂದ ಕಾಂಗ್ರೆಸ್ ಅದು ಏನಂತ ಅರ್ಥ ಆಗೋದಿಲ್ಲ, ಬೂದಿ ಮುಚ್ಚಿದ ಕೆಂಡದಾಗೆ ಆಗಿದೆ. ಏನು ಮಾತುಕತೆ ಮಾಡೋದಿಲ್ಲ. ಯಾಕೆಂದ್ರೆ ಅವ್ರಿಗೂ ಒಂದು ಭಯ ಉಂಟು, ಇಲ್ಲಿ ಏನಾದ್ರೂ ನಾವು ರೈತರ ಪರವಾಗಿ ನಿಂತ್ರೆ IT BT ಅವರ ಮೇಲೆ ರೈಡ್ ಮಾಡ್ಬೋದು, ಇಡಿ ಅವರು ಬರ್ತಾರೆ ಅಂತ ಕಾಂಗ್ರೆಸ್ ನಾಯಕರಿಂದ ಬರ್ತಾರೆ, ಅದು ಮಾಡ್ತಾರೆ, ಇಷ್ಟೊತ್ತಿಗೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಸಪೋರ್ಟ್ ಆಗಿ ನಿಂತ್ರೆ ಗ್ಯಾರಂಟಿಯಿಂದಲ್ಲ ನಾಳೆ ನಮಗೂ ಕುತ್ತಿಗೆ ಒಂದು ಹಗ್ಗ ಬೀಳುವಂತ ಸಂದರ್ಭ ಉಂಟಂತ ಈ ಕಾಂಗ್ರೆಸ್ನವರು ಸುಮ್ಮನೆ ಇದ್ದಾರೆ. ಆದ್ರೂ ಕೂಡ ಜೈನವರೇ, ಈಗ ಅಲ್ಲಿ ಲಕ್ಷಗಟ್ಟಲೆ ಜನ ದಿಲ್ಲಿ ಒಳಗಡೆ ಬರೀ ರೈತರೇ ಸೇರಿದ್ದಾರೆ. ನಿಮ್ಮ ರೈತ ಸಂಘಟನೆಯವರೇ ಸುಮಾರು 35 ಪ್ರಮುಖ ರೈತ ಸಂಘಟನೆಗಳು ಮಹಾರಾಷ್ಟ್ರದಿಂದ ಹೊರಟಿದ್ದಾರೆ, ಉತ್ತರಾಖಂಡದಿಂದ ಬರ್ತಾ ಇದ್ದಾರೆ, ಉತ್ತರ ಕರ್ನಾಟಕದಿಂದ ನೆಕ್ಸ್ಟ್ ವೀಕಲ್ಲಿ ನಾವು 75 ಜನರ ಒಂದು ತಂಡ ಮಾಡಿದೀವಿ. ಈಗ 3 ತಂಡವಾಗಿ ಹೋಗ್ತೀವಿ. ಒಂದೊಂದು ತಂಡ ಒಂದೊಂದು ವಾರ ಅಲ್ಲಿ ಇದ್ದು ಅವರಿಗೆ ನೈತಿಕ ಬೆಂಬಲವಾಗಿ ನಿಂತು ಅಲ್ಲಿ ಒಂದೊಂದು ವಾರ ಇರ್ತೀವಿ. ಈಗ ಬೆಂಗಳೂರು ರೆಡಿ ಆಗಿದೆ, ಟೀಮ್ ರೆಡಿ ಆಗಿದೆ. ಕರ್ನಾಟಕದಿಂದ ಒಂದು 75 ಜನರ ಒಂದು ಟೀಮ್ ಹೊರಟಿದೆ. ಈಗ 3 ಸ್ಟೆಪ್ ಅಲ್ಲಿ ನಾವು ಹೊರಡ್ತಾ ಇದ್ವಿ. ಅಂದ್ರೆ ನೀವು ಅದು ಕಾಂಗ್ರೆಸ್ ನಿಮ್ಮ ಬೆಂಬಲಕ್ಕೆ ಬರುತ್ತೋ ಅಥವಾ ಬೇರೆ ರಾಜಕೀಯ ರಾಷ್ಟ್ರೀಯ ನ್ಯಾಷನಲ್ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷವಾಗಿ ಅಧಿಕೃತ ವಿರೋಧ ಪಕ್ಷವಾಗಿ ಡೆಲ್ಲಿಯಲ್ಲಿ
ಒಂದು ಅಧಿಕಾರೂಢ ಪಕ್ಷದ ವಿರುದ್ಧ ಒಂದೇ ಒಂದು ಹೇಳಿಕೆ ಕೊಡ್ಲಿಕ್ಕೆ ಭಯ ಬೀಳುತ್ತೆ ಅಂತ ಅವ್ರ ಮೇಲೆ ಅನುಮಾನ ಸ್ಟಾರ್ಟ್ ಆಗಿದೆ. ಯಾಕೆಂದ್ರೆ ವಿವಿಧ ವಿಭಾಗದ ಜನಗಳು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಆರ್ಮಿಯವರು ಇರ್ಬೋದು, ಆಮೇಲೆ ರಿಟೈರ್ಡ್ ಜಡ್ಜಿಗಳು, ತುಂಬಾ ಪರಿಣತರು ನಮ್ಮ ಜೊತೆ ನಿಂತಾಗ ಅಧಿಕೃತ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಯಾಕೆ ಬಾಯಿ ಮುಚ್ಚಿಕೊಂಡಿದೆ, ಅವ್ರ ಮೇಲೆ ನಮಗೆ ಅನುಮಾನ ಸ್ಟಾರ್ಟ್ ಆಗಿದೆ. ಇವಾಗ ಸಹಕಾರ ಡೆಲ್ಲಿ ರಾಜಧಾನಿಯ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಎಲ್ಲ ಸವಲತ್ತುಗಳು, ವೈದ್ಯಕೀಯ ಸವಲತ್ತು, ಆಮೇಲೆ ಪ್ರತಿಭಟನಾ ರೈತರ ಮಧ್ಯೆ 2 ಸರಿ ಬಂದು ಅವರು ಕೂತು ಅವರಿಗೆ ನೈತಿಕ ಬೆಂಬಲವಾಗಿ ನಿಂತಿದ್ದಾರೆ. ಆದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಇದ್ರ ಬಗ್ಗೆ ಯಾವ ರಾಜ್ಯದಲ್ಲೂ ಚಕಾರ ಎತ್ತಾ ಇಲ್ಲ. ಆಮೇಲೆ ಅಧಿಕೃತ ವಿರೋಧ ಪಕ್ಷವಾಗಿ ಬಾಯಿ ಮುಚ್ಚಿಕೊಂಡಾಗ ನಮ್ಗೆ ಅವ್ರ ಮೇಲೆ ಸಂದೇಹ ಸ್ಟಾರ್ಟ್ ಆಗಿದೆ. ಇದು ಸುಧಾಕರ್ ಜೈನ್ ಅವರೇ, ನೀವು ಹೇಳಿದ್ರಿ ಅದೇ ಏನೋ ಕಾಂಗ್ರೆಸ್ನವರು ಯಾವುದೋ ಒಂದು ಭಯದಿಂದಾಗಿ ಈ ಒಂದು ಚಳವಳಿಗೆ ಬೆಂಬಲ ಕೊಡ್ತಾ ಇಲ್ಲ ಅಂತ. ಅಲ್ಲ, ಅಷ್ಟು ಅನುಮಾನ ಬಂದಿದೆ ರಾಜ್ಯದಲ್ಲಿ ಆಗಲಿ ಅಥವಾ ದೇಶದಲ್ಲಿ ಆಗಲಿ ಕಾಂಗ್ರೆಸ್ನವರು ಬಾಯಿ ಬಿಡುವುದಿಲ್ಲ ಇದರ ವಿಚಾರದಲ್ಲಿ. ಹಾಗೆ ನಾವು ಅವರಿಗೆ ಸಪೋರ್ಟ್ ಆಗಿದ್ದಾರೆ ಅನ್ನೋ ಅನುಮಾನ ನಮಗೆ ಬಂದಿದೆ. ಈಗ ಬೆಂಬಲ ಆದ್ರೂ ಕೊಡಬೇಕಿತ್ತು, ಅದು ಇಲ್ಲ. ಬಟ್ ನಿಮ್ಮ ಏನು ರಾಷ್ಟ್ರೀಯ ಮಟ್ಟದ 35 ರೈತ ಸಂಘಟನೆಗಳೇ ಇದ್ದಾವೆ. ಅದಲ್ಲದೆ ಇವಾಗ ನೀವು ಹೇಳಿದಾಗೆ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಸಂಘಟನೆಗಳು, ಈಗ ನಿನ್ನೆ ನಿಮ್ಮ ರೈತ ಸಂಘಟನೆಗಳೇ ಬಿಡುಗಡೆ ಮಾಡಿರುವಂಥ ಹೇಳಿಕೆ ಪ್ರಕಾರ ಸುಮಾರು 500ಕ್ಕೂ ಅಧಿಕ ಸಂಘಟನೆಗಳು ಹೌದು ಬೇರೆ ಬೇರೆ ರಾಜ್ಯಗಳಲ್ಲಿರುವಂಥ ಸಣ್ಣ ಸಣ್ಣ ರೈತರ ಸಂಘಟನೆಗಳು ಜಾಯ್ನ್ ಆಗಿದ್ದಾರೆ. ಸೊ ಅಂದರೆ ಪ್ರತಿಭಟನೆ ಇದು ಏನು ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. 6 ತಿಂಗಳಾದ್ರೂ ನಾವು ಅಲ್ಲಿಂದ ಕದಳುವುದಿಲ್ಲ ಅನ್ನುವಂತ ದೃಢ ನಿರ್ಧಾರದ ಮೇಲೆ ನಮ್ಮ ರೈತರು ಅಲ್ಲಿ ಕೂತಿದ್ದಾರೆ. ಅಲ್ಲಿ ನಿಮ್ಮ ರೈತರಿಗೆ ಬೇಕಾದಂತ ಆಹಾರ ಧಾನ್ಯಗಳು ಬಂದಿವೆ. ಜೊತೆಗೆ ರೈತರು ಏನು ತಮ್ಮ ದಿನನಿತ್ಯದ ಬೇಕು ಬೇಡಗಳಿಗೆ ಬೇಕಾದ 6 ರಾಜ್ಯಗಳ ಎಲ್ಲಾ ರೈತರ ಟ್ರ್ಯಾಕ್ಟರ್ಗಳು ಡೆಲ್ಲಿ ಸೇರಿದಾವೆ. ಎಸ್ ನಾವು ಇನ್ನಷ್ಟು ಹೌದು ಆಹಾರ ಸಾಮಗ್ರಿ ಸಮೇತ ಬಂದಿದ್ದಾರೆ. ನಾವೀಗ ಇನ್ನಷ್ಟು ವಿಚಾರವಾಗಿ ಮಾತಾಡ್ಲಿಕ್ಕಿದ್ದೇವೆ. ಜೊತೆಗೆ ನಮಗೆ ಡಿಲ್ಲಿಯಿಂದ ನಮ್ಮ ಪ್ರತಿನಿಧಿಗಳು ಕೂಡ ಮಾತಾಡ್ತಾರೆ. ಈ ಒಂದು ನೇರ ಒಂದು ಏನು ಪ್ರತಿಭಟನೆ ಸ್ಥಳದಿಂದ ಕೂಡ ನಾವು ಸಣ್ಣ ಬ್ರೇಕ್ ತೆಗೆದು ಬ್ರೇಕ್ ನಂತರ ನಾವು ನಮ್ಮ ಪ್ರತಿನಿಧಿಗಳ ಜೊತೆಗೆ ಮತ್ತು ರೈತರ ಸಂಘದ ನಿಮ್ಮ ರೈತ ಮುಖಂಡರುಗಳ ಜೊತೆಗೆ ಕೂಡ ಮಾತಾಡಲಿಕ್ಕಿದ್ದೇವೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ರೈತರ ಮಾತುಕತೆ ಅಥವಾ ಏನು ಕೇಂದ್ರ ಸರ್ಕಾರ ಇವತ್ತು ರೈತ ಸಂಘಟನೆಗಳ ಜೊತೆಗೆ ದಿಲ್ಲಿಯಲ್ಲಿ ರೈತರು ನಡೆಸ್ತಾ ಇರುವಂಥ ಪ್ರತಿಭಟನೆ ಸಲುವಾಗಿ 8ನೇ ಸುತ್ತಿನ ಮಾತುಕತೆ ಆಯೋಜಿಸಿತ್ತು. ಆದರೆ ಈ ಮಾತುಕತೆ ಕೂಡ ಇವತ್ತು ಮುರಿದು ಬಿದ್ದಿದೆ. ಅಂದರೆ ರೈತರು ತಮ್ಮ ಬೇಡಿಕೆಯನ್ನು ಮುಂದಿಟ್ಟಿದ್ದರು. ಕೇಂದ್ರ ಸರ್ಕಾರ ಇತ್ತೀಚೆಗೆ ಮಂಡನೆ ಮಾಡಿದಂಥ 3 ಕೃಷಿ ಮಸೂದೆಗಳನ್ನು ಹಿಂಪಡೆಯಬೇಕಂತ. ಸೊ ರೈತರು ಬಿಗಿಪಟ್ಟು ಹಿಡಿದಿದ್ದರು. ಇನ್ನೊಂದು ಕಡೆ ಸರ್ಕಾರ ಕೂಡ ಬಿಗಿಪಟ್ಟು ಹಿಡಿದಿದೆ. ಅಂದರೆ ಸರ್ಕಾರ ಕೂಡ ತನ್ನ ಪಟ್ಟು ಸಡಿಲಿಸಲಿಕ್ಕೆ ಸಿದ್ಧವಾಗಿಲ್ಲ. ಸೊ ಹಾಗಾಗಿ ಇವತ್ತಿನ ಮಾತುಕತೆ ಕೂಡ ಮುಗಿದು ಬಿದ್ದಿದೆ. ಇದು ಇಲ್ಲಿಗೆ 8ನೇ ಸುತ್ತಿನ ಮಾತುಕತೆ ಕೇಂದ್ರದ ಮತ್ತು ರೈತರ ಸಂಘಟನೆಗಳ ನಡುವಿನ ಒಂದು ಸಂಧಾನ ಮಾತುಕತೆ ಮುರಿದು ಬಿದ್ದಂತಾಗಿದೆ. ಸೊ ನಾವು ರೈತರ ಪರವಾಗಿ ನಿರಂತರವಾಗಿ ಮಾತುಕತೆ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಪ್ರತಿ ಏನು ಮಾತುಕತೆಯ ಸಂಧಾನದ ಸಂದರ್ಭದಲ್ಲೂ ಕೂಡ ನಾವು ಆಯಾ ದಿವಸದ ಅಪ್ಡೇಟನ್ನು ರೈತರಿಗೆ, ನಮ್ಮ ವೀಕ್ಷಕರಿಗೆ, ಜನರಿಗೆ, ನಾಗರಿಕರಿಗೆ ಗೊತ್ತಾಗಬೇಕು ಅನ್ನೋ ಸಲುವಾಗಿ ಈ ಒಂದು ಮಾತುಕತೆಯನ್ನು ಆಯೋಜಿಸಿದ್ದೇವೆ. ಸೊ ನಾವು ಇವತ್ತು ಕೂಡ ಮತ್ತೆ ಈ ರೀತಿಯ ಈ ಒಂದು ಮಾತುಕತೆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರಾಗಿರುವಂಥ ಸುಧಾಕರ್ ಜೈನ್ ಅವರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಬಂಟ್ವಾಳ ತಾಲೂಕಿನ ಅಧ್ಯಕ್ಷರಾಗಿರುವಂಥ ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ್ ಅವರು ಈ ಒಂದು ಮಾತುಕತೆಯಲ್ಲಿ ಭಾಗವಹಿಸಿದ್ದಾರೆ. ಇದು ಪ್ರೇಮನಾಥ್ ಶೆಟ್ಟಿ ಅವರೇ, ಈಗ ಇಷ್ಟೊತ್ತಿನಲ್ಲೇ ರೈತರು ಒಂದು ರೀತಿಯ ಟ್ರಯಲ್ ನಿನ್ನೆ ನೋಡಿದ್ದಾರೆ. ದಿಲ್ಲಿಯಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ಮಾಡ್ತೇವೆ ಅಂತ. ಯಾವಾಗ ನಮ್ಮ ಮಾತುಕತೆ ಯಶಸ್ವಿಯಾಗದೇ ಇದ್ದರೆ ಜನವರಿ 26ನೇ ತಾರೀಕಿಗೆ ನಾವು ಹೌದು ಸರ್ಕಾರದ ಪಥಸಂಚಲನ ಮುಗಿದ ತಕ್ಷಣ ನಮ್ಮದ ಟ್ರ್ಯಾಕ್ಟರ್ಗಳ ಪಥಸಂಚಲನ ಆರಂಭವಾಗುತ್ತೆ. ಸುಮಾರು 50,000ಕ್ಕಿಂತಲೂ ಹೆಚ್ಚು ಟ್ರ್ಯಾಕ್ಟರ್ಗಳು ಡೆಲ್ಲಿಗೆ ಬರುತ್ತೆ ಅಂತ. ಸೊ ಈ ರೀತಿಯ ಒಂದು ಪ್ರತಿಭಟನೆಯ ಅಥವಾ ಏನು ಪ್ರತಿಭಟನೆಯ ಅದು ಅಗಾಧತೆಯ ಬಗ್ಗೆ ಈಗಾಗಲೇ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸೊ ನೀವು ಈಗ ಬೇರೆ ಬೇರೆ ಏನು ರೈತ ಸಂಘಗಳು ಅಥವಾ ಬೇರೆ ಬೇರೆ ರೈತ ಪರವಾದ ಸಂಘಟನೆಗಳು ಇದಕ್ಕೆ ಯಾವ ರೀತಿ ಸಾಥ್ ಕೊಡುತ್ತಾರೆ, ಅಥವಾ ನೀವು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ, ಪ್ರದೇಶಗಳಲ್ಲಿ ಯಾವ ರೀತಿಯ ನಿಮ್ಮ ಸಿದ್ಧತೆಗಳು ಅಥವಾ ಬೆಂಬಲಗಳು ಯಾವ ರೀತಿ ಆಗ್ತಾ ಉಂಟು? ಪೂರ್ಣ ಭಾರತದ ಎಲ್ಲ ರಾಜ್ಯಗಳಲ್ಲೂ ಈ ಪ್ರತಿಭಟನೆಗೆ ನೈತಿಕ ಬೆಂಬಲವಾಗಿ ನಾವು ಪ್ರತಿ ಜಿಲ್ಲೆಯಲ್ಲೂ ಇವಾಗ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆಮೇಲೆ ಪ್ರತಿ ತಾಲೂಕಲ್ಲೂ 1 ದಿನದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಇವಾಗ 18ನೇ ತಾರೀಕು ಶುರುವಾಗಿ ಸುಮಾರು 23ನೇ ತಾರೀಕುವರೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ನಾವು 1 ದಿನದ
ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಒಂದು 20ನೇ ತಾರೀಕು ನಾವು ಸುಳ್ಯದಲ್ಲಿ ಮಾಡ್ತಾ ಇದ್ವಿ, 21ನೇ ತಾರೀಕು ಮೂಡುಬಿದ್ರೆಯಲ್ಲಿ ಇಟ್ಕೊಂಡಿದ್ವಿ, ಆಮೇಲೆ 22ನೇ ತಾರೀಕು ನಮ್ಮ ಬಂಟ್ವಾಳ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆಯಿಂದ ಉಪವಾಸ ಸತ್ಯಾಗ್ರಹ ಇದೆ. ಆಮೇಲೆ ಬೆಳ್ತಂಗಡಿಯಲ್ಲಿ 19ನೇ ತಾರೀಕು 16ಗೆ ಇಟ್ಕೊಂಡಿದ್ದಾರೆ ಬೆಳ್ತಂಗಡಿಯಲ್ಲಿ. ಆಮೇಲೆ 19ನೇ ತಾರೀಕು ಪುತ್ತೂರಲ್ಲಿ ಇಟ್ಕೊಂಡಿದ್ವಿ. ಅದಾದ್ಮೇಲೆ 26ನೇ ತಾರೀಕು ನಾವು ಮಂಗಳೂರಲ್ಲಿ ಮಧ್ಯಾಹ್ನ 4 ಗಂಟೆಯಿಂದ 6 ಗಂಟೆ ಒಳಗೆ ನಾವು ಇಲ್ಲಿ ಅಂಬೇಡ್ಕರ್ ವೃತ್ತದಿಂದ DC ಕಚೇರಿವರೆಗೆ ಒಂದು ಪಥ ಸಂಚಲನ, ರೈತರ ಪಥ ಸಂಚಲನ ಮಂಗಳೂರಿನಲ್ಲಿ ಕೂಡ ಹಮ್ಮಿಕೊಂಡಿದ್ದೀವಿ. ಓಹೋ, ಜನವರಿ 26ರಂದು ಮಧ್ಯಾಹ್ನ ನಂತರ. ಹೌದು, ಮಧ್ಯಾಹ್ನ ನಂತರ. ಎಸ್ ನೋಡ ಇದು ಪ್ರೇಮನಾಥ್ ಶೆಟ್ಟಿ, ಇದು ನಮ್ಮ ಡೆಲ್ಲಿಯ ರೈತರಿಗೆ ನಾವು ಬೆಂಬಲವಾಗಿ, ನಮ್ಮಲ್ಲಿ ಮಾತ್ರ ಅಲ್ಲ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ನಮ್ಮ ರಾಜ್ಯ ಮುಖಂಡರ ಆದೇಶದಂತೆ ನಾವು ಹಮ್ಮಿಕೊಂಡಿದ್ದೀವಿ. ಓಕೆ. ಎಸ್ ಈ ನಡುವೆ ನಾವು ಡೆಲ್ಲಿಯಿಂದ ನೇರವಾಗಿ ಡೆಲ್ಲಿಯಲ್ಲಿ ಇವತ್ತಿನ ಪ್ರತಿಭಟನೆಯ ಸ್ವರೂಪ ಯಾವ ರೀತಿ ಇತ್ತು ಅನ್ನೋದನ್ನು ನೋಡ್ಕೊಂಡು ಬರೋಣ. ನಮ್ಮ ಪ್ರತಿನಿಧಿ ಮಮತಾ ಅವರಿದ್ದಾರೆ. ದೆಹಲಿಯಲ್ಲಿ ರೈತ ಹೋರಾಟ 44ನೇ ದಿನಕ್ಕೆ ಕಾಲಿಟ್ಟಿದೆ. ನಾವು ದೆಹಲಿಯ ಗಡಿಗಳಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಾದ ಎರಡನೇ ಅತಿ ದೊಡ್ಡ ಪ್ರತಿಭಟನಾ ಸ್ಥಳವಾದ ಟಿಕ್ರಿ ಗಡಿಯಲ್ಲಿದ್ದೇವೆ. ಕಳೆದ 2 ದಿನಗಳಿಂದ ನಾವು ಇಲ್ಲೇ ವಾಸ್ತವ್ಯ ಹೂಡಿದ್ವಿ. ನಾನು ಗೌರಿ ಮತ್ತೆ ಮಾಸ್ ಮೀಡಿಯಾ ಫೌಂಡೇಶನ್ ಇಂದ ಬಂದಂತಹ ಒಂದು ದೆಹಲಿಯ ಒಂದು ತಂಡ ಏನಿದೆ, ಆ 3 ಜನರ ಒಂದು ತಂಡ ಇಲ್ಲಿ 2 ದಿನಗಳಿಂದ ಇದ್ವಿ. ನಾವು ಅದಕ್ಕೂ ಮೊದಲು ಸಿಂಗು ಗಡಿ ಭಾಗಕ್ಕೆ ಹೋಗಿದ್ವಿ. ಸಿಂಗು ಮತ್ತು ಟಿಕ್ರಿಯ ವ್ಯತ್ಯಾಸಗಳನ್ನ ಹೇಳ್ತಾ ಹೋದರೆ, ಸಿಂಗುನಲ್ಲಿ ಕಾಣಿಸಿದಂತಹ ಜನಸಂಖ್ಯೆಗೂ ಇಲ್ಲಿನ ಜನಸಂಖ್ಯೆಗೂ ನಮಗೆ ವ್ಯತ್ಯಾಸ ಅಂತ ಏನೂ ಕಾಣಿಸ್ತಿಲ್ಲ. ಯಾಕಂದರೆ ಅಲ್ಲಿ ಎಷ್ಟು ಜನಸಂಖ್ಯೆ ರೈತರು ಕಾಣಿಸಿದ್ರು, ನಮ್ಗೆ ಇಲ್ಲೂ ಕೂಡ ಅಷ್ಟೇ ಜನಸಂಖ್ಯೆಯ ರೈತರು ಕಾಣಿಸಿದ್ರು. ಮತ್ತು ಮಾಧ್ಯಮಗಳಲ್ಲಿ ಬಂದ ರೀತಿ ಥರ ಸಿಂಗುನಲ್ಲಿ ಜಾಸ್ತಿ ಜನ ಇದ್ದಾರೆ, ಇಲ್ಲಿ ಕಡಿಮೆ ಜನ ಇದ್ದಾರೆ, ಆ ಥರದ್ದು ಯಾವುದೇ ವ್ಯತ್ಯಾಸ ಕಾಣಿಸ್ತಿಲ್ಲ. 2 ಕಡೆಗಳಲ್ಲಿ ಒಂದೇ ರೀತಿಯ ಜನಸಂಖ್ಯೆನ ನಾವು ಕಾಣ್ತಾ ಹೋದ್ವಿ. ಜೊತೆಗೆ ಈ ಸಿಂಗು ಗಡಿ ಭಾಗದಲ್ಲಿ ಏನಾಗಿದೆ ಅಂದರೆ, ಮೆಟ್ರೋ ಸ್ಟೇಷನ್ನ ಕೆಳಗಡೆ ಇವರು ವಾಸ್ತವ್ಯ ಹೂಡಿರೋದು. ಟಿಕ್ರಿ ಗಡಿ ಭಾಗದಲ್ಲಿ ಏನಾಗಿದೆ ಅಂದರೆ, ಟಿಕ್ರಿ ಮೆಟ್ರೋ ಸ್ಟೇಷನ್ ಕೆಳಗಡೆ ಏನಿದೆ ಅಲ್ಲಿಂದ ಶುರುವಾಗಿದೆ. ಪಿಲ್ಲರ್ ನಂಬರ್ 750 740ರಿಂದ ಶುರುವಾಗಿರುವಂಥದ್ದು 800ನೇ ಪಿಲ್ಲರ್ ನಂಬರ್ವರೆಗೂ ಕೂಡ ಸಾಗ್ತಾ ಹೋಗಿದೆ. ಅದ್ರ ಜೊತೆಗೆ ಬಹದ್ದೂರ್ಪುರ ಮೇನ್ ಹೆದ್ದಾರಿ ಏನಿದೆ ಅಲ್ಲೂ ಕೂಡ ಸುಮಾರು 10 ಕಿಲೋಮೀಟರ್ ಉದ್ದಕ್ಕೆ ರೈತರು ರ್ಯಾಲಿಗಳನ್ನ ಹಾಕ್ಕೊಂಡು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನನ್ನ ಹಿಂದೆ ನೀವು ನೋಡ್ತಾ ಇರುವಂಥದ್ದು ಒಂದು ವೇದಿಕೆ. ಅಂದರೆ ರೈತರು ತಮ್ಮ ಪ್ರತಿಭಟನೆ ಯಾಕೆ ನಡೀತಾ ಇದೆ, ಅದರಿಂದ ಈ ಕೃಷಿ ಕಾನೂನುಗಳು ನಮ್ಮ ಮೇಲೆ ಹೇಗೆ ಅಪಾಯ ಉಂಟು ಮಾಡುತ್ತೆ, ನಮ್ಮ ಕೃಷಿ ಜೀವನದ ಮೇಲೆ ಅನ್ನೋದನ್ನು ಪ್ರತಿದಿನ ಇಲ್ಲಿ ಹೇಳ್ತಾರೆ. ಜನರುಗಳೇ, ಪ್ರತಿಭಟನಾಕಾರರಿಗೆ ಅದನ್ನು ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತಾರೆ. ಜೊತೆಗೆ ಹಾಡುಗಳನ್ನ ಹೇಳ್ತಾರೆ. ಹಾಡಿನ ಮೂಲಕ ಪ್ರತಿಭಟನಾಕಾರರಲ್ಲಿ ಒಂದು ಹುಮ್ಮಸ್ಸು ತುಂಬುವಂಥ ಕೆಲಸ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ 2 ದಿನದಿಂದ ವಾಸ್ತವ್ಯ ಹೂಡಿದ್ದೀವಿ. ಮತ್ತು ನಮಗೆ ಕಂಡು ಬಂದಂಥದ್ದು ಏನು ಅಂದರೆ, ಇವ್ರು ಯಾರು ಕೂಡ ಈಗಲೇ ಇಲ್ಲಿಂದ ಕದಲೋ ರೀತಿ ನಮಗೆ ಯಾರಿಗೂ ಕಾಣಿಸ್ಲೇ ಇಲ್ಲ. ಯಾಕೆ ಅಂದರೆ ಅವ್ರು ಹಾಕ್ಕೊಂಡಿರೋಂಥ ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು, ಅಥವಾ ಅವರಲ್ಲಿರೋ ಹುಮ್ಮಸ್ಸು, ವಯಸ್ಸಾಗಿರೋವಂಥವ್ರು ಮತ್ತು ಮಕ್ಕಳು ಇಬ್ಬರಲ್ಲೂ ಕೂಡ ಒಂದೇ ಥರದ ಹುಮ್ಮಸ್ಸು ನಾವು ಕಾಣ್ತಾ ಇದ್ದೇವೆ. ಅದೇನೇ ಆಗಲಿ, ಪ್ರಧಾನಿ ಮೋದಿಯವರ ಸರ್ಕಾರ ಏನಿದೆ, ಈ 3 ಕೃಷಿ ಕಾನೂನುಗಳನ್ನ ವಾಪಸ್ ತಗೊಳ್ಳೋವರೆಗೂ ನಾವಿಲ್ಲಿಂದ ಕದ್ದೋದಿಲ್ಲ ಅನ್ನೋ ಒಂದು ಮಾತನ್ನೇ ಪ್ರತಿಯೊಬ್ಬರು ಕೂಡ ನಮಗೆ ಹೇಳ್ತಾ ಇರೋವಂಥದ್ದು. ಇವತ್ತು ಕೂಡ 8ನೇ ಸುತ್ತಿನ ಮಾತುಕತೆ ನಡೀತಾ ಇದೆ ಕೇಂದ್ರ ಸರ್ಕಾರದ ಜೊತೆ. ಅದರ ಅಪ್ಡೇಟ್ಸ್ ಏನಾಗುತ್ತೆ ಅಂತ ಇನ್ನೂ ನಮಗೆ ಗೊತ್ತಾಗಿಲ್ಲ. ಇಲ್ಲಿದ ತಕ್ಷಣ ನಾವು ಅದನ್ನು ಮತ್ತೆ ನಿಮಗೆ ಅಪ್ಡೇಟ್ ಮಾಡುವಂಥ ಕೆಲಸನ ಮಾಡ್ತೀವಿ. ಎಸ್, ಇದು ನಮ್ಮ ಪ್ರತಿನಿಧಿ ಮಮತಾ ಅವರು ಡೆಲ್ಲಿಯಿಂದ ಈ ಒಂದು ಪ್ರತಿಭಟನೆಯ ಜಾಗದಿಂದ ನೇರವಾಗಿ ಮಾತನಾಡಿರುವಂಥ ವಿಚಾರ. ಮಮತಾ ಅವರು ಬೆಂಗಳೂರಿನ ಪತ್ರಕರ್ತೆಯವರು ಮಾಸ್ ಮೀಡಿಯಾ ಫೌಂಡೇಶನ್ ವತಿಯಿಂದ ಈ ಒಂದು ರೈತರ ಚಳವಳಿಯನ್ನು ವರದಿ ಮಾಡುವ ಸಲುವಾಗಿ ಕರ್ನಾಟಕದಿಂದ ದಿಲ್ಲಿಗೆ ಹೋಗಿರುವಂಥ ಪತ್ರಕರ್ತೆ. ಅವರು ಅಲ್ಲಿಂದ ಕಳೆದ 2-3 ದಿವಸಗಳಿಂದ ಅಲ್ಲಿ ನಡೀತಾ ಇರುವ ಬೆಳವಣಿಗೆಯನ್ನು ವರದಿ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಅವರು ವರದಿ ಮಾಡೋ ಸಂದರ್ಭದಲ್ಲಿ ನೋಡಿದೆವು, ರೈತರ ಆ ಒಂದು ಪ್ರತಿಭಟನೆಯ ಕಾವು ಅಲ್ಲಿ ನಿರಂತರವಾಗಿ ರೈತರು ಆ ಒಂದು ಅವರ ಬೇರೆ ಸಣ್ಣ ವೇದಿಕೆಗಳನ್ನು ಮಾಡಿಕೊಂಡಿದ್ದಾರೆ. ಒಂದೇ ಕಡೆ ಜನ ಒಂದು ಏರಿಯಾದಲ್ಲಿ ಅವರು ಗುಡಾರಗಳನ್ನು ಸ್ಥಾಪಿಸಿದ್ದಾರೆ. ನೀವು ನೋಡಿರ್ಬೋದು ವಿಜುವಲ್ ಅಲ್ಲಿ. ಒಂದು ಏರಿಯಾನೇ ಗುಡಾರಗಳು ಕಟ್ಕೊಂಡು ಬ್ಲಾಕ್ ಮಾಡಿದ್ದಾರೆ. ಸುಮಾರು ಒಂದು 6 ಎಕರೆ ಜಾಗದಲ್ಲಿ ಒಂದು ಗುಡಾರಗಳನ್ನ ನಿರ್ಮಿಸಿಕೊಂಡಿದ್ದಾರೆ. ಈ ಚಳಿಗೆ ತಡೆಯಕ್ ಆಗ್ತಾ ಇಲ್ಲ, ಅಲ್ಲಿ -डिग्री ಚಳಿ ಇದೆ. ಅಲ್ಲಲ್ಲಿ ಗುಡಾರಗಳು ಹಾಕೊಂಡಿದ್ದಾರೆ. ಹೌದು. ಸೊ ಇದು ನಾವು ಡೆಲ್ಲಿಯಿಂದ ನೋಡಿರುವಂಥ. ನಾವು ಇನ್ನಷ್ಟು ನಿಮ್ಮ ರೈತ ಮುಖಂಡರುಗಳ ಜೊತೆಗೆ ಕೂಡ ಮಾತಾಡಲಿಕ್ಕೆ ಇದ್ದಾವೆ. ಸೊ ಈ ನಡುವೆ ಈಗ ಒಂದು ಕಡೆ ಡೆಲ್ಲಿಯಲ್ಲಿ ಚಳಿ, ವಿಪರೀತ ಚಳಿ, ಇನ್ನೊಂದು ಕಡೆ ಅಕಾಲಿಕವಾಗಿ ಬಂದಂಥ ಮಳೆ, ಇನ್ನೊಂದು ಕಡೆ ಒಂದೊಂದು ಸರ್ತಿ ಬಿಸಿಲು. ಸೊ ಎಲ್ಲವನ್ನು ಕೂಡ ಎದುರಿಸಿಕೊಂಡು 48 ರೈತರು ಜೀವ ಕಳ್ಕೊಂಡಿದ್ದಾರೆ ಅಲ್ಲಿ. ಹೌದು. 48 ದಿನ. ಹೌದು. ಅಲ್ಲ, ಇಂಥ ಒಂದು ಇಷ್ಟೊಂದು ಛಲದಿಂದ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಇದು ಹೇಗೆ ಸಾಧ್ಯ ಆಯಿತು ಅಂತ ನಾನು ಕೇಳುವಂಥದ್ದು ನಿಮ್ಮ ಇಬ್ಬರ ಹತ್ರ ಕೂಡ.
ಸಾಧ್ಯ ಅನ್ನೋದಕ್ಕಿಂತ ಇಡೀ ದೇಶದ ಕೃಷಿ ಪರಂಪರೆ ಕಾರ್ಪೊರೇಟ್ ಕಂಪನಿಗಳ ಕೈಗೆ ಹೋಗುವುದನ್ನು ತಡೆಯಕ್ಕೆ ಆಗದೆ ಇದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅವರು ಹೋರಾಟ ಮಾಡಬೇಕಾಗಿ ಬಂತು. ಇನ್ನೊಂದು ನಮ್ಮ ಕೊರೋನಾ ವಿಪತ್ತಿಂದಾಗಿ ಈ ರೈಲುಗಳು ನಮ್ಮ ದೇಶದೊಳಗಡೆ ರೈಲು ಸಂಚಾರ ಇಲ್ಲದೇ ಇರುವುದರಿಂದಾಗಿ ಹೆಚ್ಚಿನ ಜನಸಂಖ್ಯೆ ಸೇರ್ಲಿಕ್ಕೆ ಕಷ್ಟ ಆಯಿತು. ಇಲ್ಲಾಂದ್ರೆ ಕರ್ನಾಟಕ ತಮಿಳುನಾಡಿಂದ ನಾವು ತುಂಬಾ ರೈತರು ಅಲ್ಲಿ ಸೇರೋರಿದ್ದೀವಿ, ಸೇರಬಹುದಿತ್ತು. ಅದರಿಂದಾಗಿ ಸಂಪೂರ್ಣ ನಾವು ಡೆಲ್ಲಿಯನ್ನು ಬಂದ್ ಮಾಡುವಂತ ಪರಿಸ್ಥಿತಿ ರೈತರಿಗೆ ತಂದು ಒಡ್ಡುತ್ತಾ ಇದ್ರು. ಈ ರೈಲಿನ ತೊಂದರೆಯಿಂದಾಗಿ ಅಷ್ಟೊಂದು ಜನ ಸೇರ್ಲಿಕ್ಕೆ ಸಾಧ್ಯ ಆಗಿಲ್ಲ. ಆದ್ರೂ ಇವಾಗ ಛಲ ಬಿಡದೆ ನಮ್ಮ 3 ರಾಜ್ಯಗಳ ರೈತರು ಇಡೀ ದೇಶದ ಕೃಷಿ ಪರಂಪರೆ ಉಳಿಸಬೇಕನ್ನೋ ಉದ್ದೇಶದಿಂದ ಹಠಕ್ಕೆ ಬಿದ್ದಿದ್ದಾರೆ. ಅವರಿಗೆ ನೈತಿಕವಾಗಿ ನಾವು ದೇಶಾದ್ಯಂತ ಅವರಿಗೆ ನಾವು ನೈತಿಕ ಬೆಂಬಲವಾಗಿ ನಿಲ್ತಿದ್ದೀವಿ. ಆಮೇಲೆ ದೇಶಾದ್ಯಂತ ಎಲ್ಲ ಕಡೆಯೂ ಪ್ರತಿಭಟನೆ ನಡೀತಾ ಇದೆ. ಇವಾಗ ಜಿಲ್ಲೆಯಲ್ಲೂ ನಾವೇನು ಸುಮ್ಮನೆ ಕೂತಿಲ್ಲ. ಇವಾಗ ಕಳೆದ 48 ದಿನ ನಿರಂತರ ನಾವು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಪ್ರತಿಭಟನೆಗಳು ರಸ್ತೆ ತಡೆಗಳು ಮಾಡ್ತಾ ಇದೀವಿ. ನಾಡ್ದು ಇವಾಗ ರಸ್ತೆ ತಡೆಯನ್ನು ಮಾಡುವ ಐಡಿಯಾ ಇದೆ ನಮ್ದು. ಅಂಬೇಡ್ಕರ್ ಸರ್ಕಲ್ ರಸ್ತೆ ತಡೆ ಮಾಡಿ ಅಲ್ಲಿಂದ ನಾವು ಪಥ ಸಂಚಲನ ಹೊರಡ್ತಾ ಇದ್ದೀವಿ ನಾಡ್ದು. ಹೌದು, ಅಂದ್ರೆ ಇಲ್ಲಿ ನೀವು ಹೇಳುವಂತ ವಿಚಾರ, ರೈತರಿಗೆ ಈ ಕಾಯ್ದೆ ಅಥವಾ ಏನು ಈ ಒಂದು ಮಸೂದೆ ಭಾರಿ ದೊಡ್ಡ ತೊಂದರೆಯನ್ನು ಮಾಡಿಕೊಡುತ್ತೆ. ಕಾರ್ಪೊರೇಟ್ ವಲಯದವರು ಕೃಷಿಯನ್ನು ಮಾಡಲಿಕ್ಕೆ ಅಥವಾ ಕೃಷಿಕರ ಜಮೀನನ್ನು ಕಬಳಿಸುತ್ತಾರೆ ಅನ್ನುವಂಥ ಭಯದಿಂದ ಅಥವಾ ಅದೊಂದು ರೈತ ಸಮುದಾಯ ನಾಶ ಆಗುವ. ಈಗ ಈ ಮಧ್ಯೆ ನಮ್ಮ ಜೊತೆಗೆ ದಿಲ್ಲಿಯಿಂದ ನೇರವಾಗಿ ಚಂದ್ರು ತರವಣಸೆ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಪತ್ರಕರ್ತರಾಗಿರುವಂತಹ ಚಂದ್ರು ಅವರು ಇವತ್ತಿನ ಒಂದು ಪ್ರತಿಭಟನೆ ಬಗ್ಗೆ ಮಾತಾಡ್ಲಿಕ್ಕಿದ್ದಾರೆ. ಚಂದ್ರು ಅವರೇ ನಮಸ್ಕಾರ. ನಮಸ್ಕಾರ. ಇದು ಇವತ್ತಿನ ಮಾತುಕತೆ ಕೇಂದ್ರ ಸರ್ಕಾರ ಮತ್ತು ರೈತರ ಸಂಘಟನೆಗಳ ಮಾತುಕತೆ ಮುರಿದು ಬಿದ್ದಿದೆ ಚಂದ್ರು ಅವರೇ. 15ನೇ ತಾರೀಕಿಗೆ ಮುಂದಿನ ದಿನಾಂಕವನ್ನು ಕೊಟ್ಟಿದೆ. ಹೌದು. ಇವಾಗ ರೈತರು ನೀವು ಇವತ್ತು ನೋಡಿದ ಪ್ರಕಾರ ಇವತ್ತಿನ ರೈತರ ಪ್ರತಿಭಟನೆ ಕಾವು ಯಾವ ರೀತಿ ಇತ್ತು ಅನ್ನೋದು ಒಂದು ಪ್ರಶ್ನೆ ಜೊತೆಗೆ ಈಗಾಗಲೇ ಏನು ಈ ಮಾತುಕತೆ ಮುರಿದು ಬಿದ್ದಿದೆ. ಇಂಥ ಸಂದರ್ಭದಲ್ಲಿ ರೈತರು ಏನ್ ಹೇಳ್ತಾ ಇದ್ದಾರೆ, ಏನ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ? ನೋಡಿ, ನಮಗೆ ಬಹುಶಃ ಈ ಮೀಟಿಂಗ್ ಮುರಿದು ಬೀಳುತ್ತೆ ಅಂತೇಳಿ ಮೊದಲೇ ಗೊತ್ತಿತ್ತು ಅನ್ನೋ ಮಾತುಗಳನ್ನ ರೈತರು ಹೇಳ್ತಾರೆ. ಯಾಕೆಂದ್ರೆ ಕಳೆದ 7 ಸುತ್ತಿನ ಮಾತುಕತೆಗಳು ಏನಾಗಿದ್ದಾವೆ, ಆ 7 ಸುತ್ತಿನ ಮಾತುಕತೆಗಳು ಕೂಡ ಸರ್ಕಾರ ಒಂದು ರೀತಿಯ ಉಡಾಫೆತನವನ್ನ ತೋರಿದೆ ಅಂತೇಳಿ ರೈತರು ಸುತ್ತಿನ ಮಾತುಕತೆನೂ ಕೂಡ ಇದೇ ರೀತಿಯ ಉಡಾಫೆ ಆಗುತ್ತೆ. ಒಂದು ವೇಳೆ ಏನಾದ್ರೂ ರೈತರುಗಳು ಮುಂದಿನ ದಿನಗಳಲ್ಲಿ ಇಲ್ಲ ಈ ಸರ್ಕಾರ ಏನ್ ಕರೆಯುತ್ತೆ ಮೀಟಿಂಗ್ಗಳು, ಹಲವಾರು ಸುತ್ತಿನ ಮೀಟಿಂಗ್ಗಳು ಕರೆಯುತ್ತೆ, ಆ ಮೀಟಿಂಗ್ ಗಳನ್ನ ಬಹಿಷ್ಕಾರ ಹಾಕೋದ್ರಲ್ಲಿ ಚಿಂತನೆಗಳನ್ನ ನಡೆಸ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಸರ್ಕಾರ ರೈತರನ್ನ ಒಂದ್ ರೀತಿ ಅವಮಾನಿಸುವ ರೀತಿಯಲ್ಲಿ ನಡ್ಸ್ಕೊಳ್ತಾ ಇದೆ. ನಿಮ್ಗೆ ಗೊತ್ತಿರಬಹುದು, ಕಳೆದ 6ನೇ ಸುತ್ತಿನ ಸಭೆಯಲ್ಲಿ ಕೇಂದ್ರ ಮತ್ತೆ ರೈತರ ನಡುವೆ ಒಂದು ಸಭೆ ನಡೆಯುತ್ತೆ 6ನೇ ಸುತ್ತಿನಲ್ಲಿ. ಆ ಸಭೆಯಲ್ಲಿ ರೈತರ ಮೇಲೆ ಏನೋ ಒಂದು ಈ ಪೊಲ್ಯೂಷನ್ಗೆ, ದೆಹಲಿಯ ಪೊಲ್ಯೂಷನ್ಗೆ ಕಾರಣ ಆಗುವಂತಹ ರೈತರ ಮೇಲೆ ನಾವು ಒಂದು ಕ್ರಿಮಿನಲ್ ಕೇಸ್ಗಳನ್ನ ಹಾಕ್ತೀವಿ ಅಂತೇಳಿ ಒಂದು ಘೋಷಣೆಯನ್ನ ಮಾಡಿತ್ತು. ಸೊ ಅದೇ ರೀತಿಯ ಘೋಷಣೆಗಳು ಈಗಲೂ ಕೂಡ ನಡೀತಾ ಇದಾವೆ. ಅದನ್ನ ಹಿಂಪಡಿತೀವಿ ಅಂತೇಳಿ ಈ ಸುತ್ತಿನ ಮಾತುಕತೆಯಲ್ಲಿ ಮತ್ತೆ ಕಳೆದ 6ನೇ ಸುತ್ತಿನ ಮಾತುಕತೆಯಲ್ಲಿ ಕೇಂದ್ರ ಸರ್ಕಾರ ರೈತರ ಮುಂದೆ ಒಂದು ರೀತಿಯ ಆಮಿಷ ಕೊಡೋ ರೀತಿಯಲ್ಲಿ ಇಟ್ಟಿತ್ತು. ಅದೇ ಇದೆ, ಯಾವುದಕ್ಕೂ ಕೂಡ ರೈತರು ಜಗ್ಲಿಲ್ಲ. ಸೊ ರೈತರು ನಾವು ಕಳೆದ ಹಲವಾರು ದಿನಗಳಿಂದ ಈ ದೆಹಲಿಯ ಹಲವಾರು ಬಾರ್ಡರ್ ಗಳನ್ನ ಏನು ದೆಹಲಿಯ ರೈತರು ಬ್ಲಾಕ್ ಮಾಡಿದ್ದಾರೆ, ಆ ಸ್ಥಳಗಳಿಗೆ ಭೇಟಿ ಕೊಟ್ಟು ನಾವು ವೀಕ್ಷಣೆಯನ್ನ ಮಾಡಿದಾಗ ನಮಗನ್ಸಿದ್ದೇನು ಅಂತ ಹೇಳಿದ್ರೆ, ಇಡೀ ರೈತ ಹೋರಾಟಗಾರ ಏನಿದ್ದಾರೆ ಈ ಹಲವಾರು ಭಾಗಗಳಲ್ಲಿ ರಸ್ತೆಗಳನ್ನ ಬ್ಲಾಕ್ ಮಾಡ್ಕೊಂಡು ಕೂತಿರ್ತಕ್ಕಂಥ ರೈತರು ಇವುಗಳು ನಿಜಕ್ಕೂ ಕೂಡ ಈ ಕಾಯ್ದೆಯನ್ನ ವಾಪಸ್ ಪಡೆಯದೇ ಹೊತ್ತು, ಅಂದ್ರೆ ಕೇಂದ್ರ ಸರ್ಕಾರ ವಾಪಸ್ ಪಡೆಯದೇ ಹೊತ್ತು ಈ ಸ್ಥಳಗಳಿಂದ ವಾಪಸ್ ಹೋಗೋದಿಕ್ಕೆ ಯಾವುದೇ ಅವಕಾಶಗಳಿಲ್ಲ, ನಾವು ವಾಪಸ್ ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತುಗಳನ್ನ ದೆಹಲಿಯಲ್ಲಿ ಹೋರಾಟ ನಿರತ ರೈತರು ಹೇಳ್ತಾರೆ. ಈಗ ಇದು ಚಂದ್ರು ಅವರೇ ಅಲ್ಲಿಯ ವಾತಾವರಣ ಈಗ ಒಂದು ಕಡೆ ಚಳಿ ಮತ್ತೆ ಅಕಾಲಿಕವಾಗಿ ಬರುವಂತ ಮಳೆ, ಇದನ್ನೆಲ್ಲ ಎದುರಿಸಿಕೊಂಡು ರೈತರು ಯಾವ ರೀತಿಯಲ್ಲಿ ದಿನಮಾನದ ಪ್ರತಿದಿನದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ? ನಿಜ ನೋಡಿ, ಕಳೆದ ಸುಮಾರು 46 ದಿನಗಳಿಂದ ಹೋರಾಟಗಳನ್ನ ನಡೆಸ್ತಾ ಬರ್ತಾ ಇದ್ದಾರೆ. ಸೊ ರೈತರು ಮಳೆ ಏನು ಕಳೆದ 1 ವಾರದ ಹಿಂದೆ ಮಳೆ ಬಿದ್ದಂತ ಮಳೆ, ಸೊ ರೈತರ ಟೆಂಟ್ಗಳಿಗೆ ಅವ್ರು ಹಾಕೊಂಡಿರ್ತಕ್ಕಂಥ ಗುಡಿಸಲುಗಳಿಗೆ ನುಗ್ಗಿ ಹಲವಾರು ಫಜಿತಿಯನ್ನ ಅನುಭವಿಸಬೇಕಾಗಿತ್ತು ರೈತರು. ಆದ್ರೆ ರೈತರ ಬಳಿ ಆ ಬಗ್ಗೆ ಪ್ರಶ್ನೆ ಮಾಡಿದಾಗ ರೈತರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲ ಈ ರೀತಿಯ ನೀರು ಬರೋದು ಇದೆಲ್ಲವೂ ಕೂಡ ನಮಗೆ ಸಾಮಾನ್ಯ. ಯಾಕಂದ್ರೆ ನಾವು ಗದ್ದೆನಲ್ಲಿ ಕೆಲಸ ಮಾಡೋರು, ನಾವೇನು AC ರೂಮ್ಗಳಲ್ಲಿ ಕೂತ್ಕೊಂಡು ಕೆಲಸ ಮಾಡೋರಲ್ಲ, ನಾವು ಗದ್ದೆನಲ್ಲೇ ಕೆಲಸ ಮಾಡೋರು. ಸೊ
ಸೊ ಹಾಗಾಗಿ ನಾವು ಗದ್ದೆನಲ್ಲಿ ಕೆಲಸ ಮಾಡೋದ್ರಿಂದ ನಮಗೆ ಈ ರೀತಿಯ ನೀರಿನ ಜೊತೆ ಒಡನಾಟನೂ ಇದೆ, ಮತ್ತೆ ಭಯಂಕರವಾದ ಚಳಿಯ ಅನುಭವನೂ ಕೂಡ ಇದೆ ನಮಗೆ. ಹಾಗಾಗಿ ಇದು ನಮಗೆ ಹೊಸದಲ್ಲ. ನಮಗೆ ನಮ್ಮ ಜೀವನವನ್ನೇ ಕರೆದುಕೊಳ್ಳುವಂತಹ ಕಾಯ್ದೆಗಳು ಜಾರಿ ಮಾಡ್ತಿರ್ಬೇಕಾದ್ರೆ ಇದ್ಯಾವುದೂ ಕೂಡ ನಮಗೆ ಮುಖ್ಯ ಅಲ್ಲ ಅನ್ನೋ ಮಾತನ್ನ ಕೂಡ ರೈತರು ಹೇಳ್ತಾರೆ. ಎಸ್ ಎಸ್ ಇದು ಚಂದ್ರ ಅವರೇ, ಜೊತೆಗೆ ಈಗ ದಿನದಿಂದ ದಿನಕ್ಕೆ ಈ ಒಂದು ಪ್ರತಿಭಟನೆಯಲ್ಲಿ ಸೇರ್ತಾ ಇರುವ ಜನರ ಅಥವಾ ರೈತರ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟಾ? ಖಂಡಿತವಾಗ್ಲೂ ಇಲ್ಲಿ ನಮಗೆ ಒಂದು ಆಶ್ಚರ್ಯದ ಸಂಗತಿ ಏನು ಅಂತ ಹೇಳಿದ್ರೆ, ರೈತರು ತಮ್ಮೊಳಗೆ ಒಟ್ಟು ಹರಿಯಾಣ, ಪಂಜಾಬ್, ರಾಜಸ್ಥಾನ ಮುಂತಾದ ಭಾಗದ ರೈತರು ಏನಿದ್ದಾರೆ, ಈ ರೈತರುಗಳು ತಮ್ಮಲ್ಲೇ ಒಂದು ಒಪ್ಪಂದನ ಮಾಡ್ಕೊಂಡಿದ್ದಾರೆ. ಒಂದು ಮನೆಯಲ್ಲಿ ಕನಿಷ್ಠ 10 ಜನ ಏನಾದ್ರೂ ಇದ್ರೆ ಆ 10 ಜನದಲ್ಲಿ 5 ಜನ 10 ದಿನಗಳ ಮಟ್ಟಿಗೆ ಹೋಗ್ಬೇಕು, ಉಳಿದ 10 ಜನ ಮತ್ತೆ ಇನ್ನೂ 10 ದಿನಗಳಿಗೆ ವಾಪಸ್ ಹೋಗ್ಬೇಕು. ಒಂದು ರೀತಿಯ ನಮಗೆ ಈ ನಮ್ಮ ಆಡು ಭಾಷೆನಲ್ಲಿ ಹೇಳ್ತೀವಿ, ಒಂದು ಪದವನ್ನ ಬಳಸ್ಕೊಳ್ತೀವಿ, ಏನು 10 ದಿನಗಳಿಗೆ ಒಬ್ರು ಭೇಟಿ ಕೊಟ್ಟು ಆನಂತರ ಅವರು ವಾಪಸ್ ಮನೆಗೆ ಹೋಗಿ ಮತ್ತೆ ಆ ರೈತರು ಮನೇಲಿ ಇರ್ತಕ್ಕಂತ ರೈತರು 10 ದಿನಗಳ ಮಟ್ಟಿಗೆ ಇಲ್ಲಿ ಬಂದು ಹೋರಾಟದಲ್ಲಿ ನಿರಂತರವಾಗಿ ತೊಡಸ್ಕೊಳ್ಳೋ ರೀತಿ ಕೆಲಸ ಏನಾಗ್ತಾ ಇದೆ. ಈ ರೀತಿಯ ಹಲವಾರು ಎಲ್ಲಾ ಭಾಗಗಳಲ್ಲೂ ಕೂಡ ನಡೀತಾನೆ ಇದೆ. ರೈತರುಗಳು ನಿರಂತರವಾಗಿ ಚಳವಳಿ ಜೊತೆಗೆ ಅಥವಾ ಈ ನಡೀತಾ ಇರ್ತಕ್ಕಂತ ಹೋರಾಟದ ಜೊತೆಗೆ ನಿರಂತರವಾಗಿ ಬರ್ತಾ ಇದ್ದಾರೆ, ಮನೆಗೆ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಆದ್ರೆ ಅಲ್ಲಿನ ಸಂಖ್ಯೆ ಮಾತ್ರ ಕಡಿಮೆ ಆಗ್ಲಿಲ್ಲ. ಎಸ್ ಎಸ್ ಜೊತೆಗೆ ಚಂದ್ರ ಅವರೇ, ನಾವೀಗ ನಿಮ್ಮ ಮೊನ್ನೆ ವರದಿಗಳಲ್ಲೆಲ್ಲ ನೋಡ್ತಾ ಇದ್ದೆವು, ಬೇರೆ ಬೇರೆ ಏನು ಈ ರೈತರ ಹೋರಾಟದ ನಡುವೆ ಸಾಕಷ್ಟು ಮಂದಿ ಸೇವೆಯನ್ನು, ಅಂದರೆ ವೈದ್ಯರುಗಳು ಬಂದು ಸೇವೆ ಮಾಡ್ತಾ ಇದ್ದಾರೆ, ಅಥವಾ ಅವರಿಗೆ ದಿನನಿತ್ಯದ ಊಟೋಪಚಾರ ಮಾಡಲಿಕ್ಕೆ ಬೇರೆಯವರು ಒಂಥರ ಸೇವೆ, ಉಚಿತವಾಗಿ ಸೇವೆ ಮಾಡುವಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅಬ್ಸರ್ವೇಷನ್ ಏನಂತ? ಖಂಡಿತವಾಗ್ಲೂ ಒಂದು ರೀತಿ ಈಗ ಯಾವುದೇ ಒಂದು ಈಗ ನಮ್ಮ ಕಡೆಯಲ್ಲಿ ದಾಸೋಹ ಯಾವ ರೀತಿ ನಡೀತಾ ಇರುತ್ತೆ, ಅದರಲ್ಲಿ ಹಲವಾರು ಜನ ತಮ್ಮನ್ನ ತಾವು ತೊಡಸ್ಕೊಳ್ಲಿಕ್ಕೆ ಸ್ವಯಂ ಸೇವಕರಾಗಿ ಹೇಗೆ ತೊಡಸ್ಕೊಳ್ತಾರೋ ಆ ರೀತಿನಲ್ಲಿ ಸುತ್ತಮುತ್ತ ಇರ್ತಕ್ಕಂತ ಹಳ್ಳಿಗಳ ಮಹಿಳೆಯರು ಕೂಡ ಈ ಒಂದು ಹೋರಾಟದಲ್ಲಿ ಟೆಂಟ್ಗಳಿಗೆ ಬಂದು ಲಂಗರ್ ಅಂತ ಹೇಳಿ ಕರಿತೇವೆ. ಈ ಪಂಜಾಬಿ ಸಂಸ್ಕೃತಿನಲ್ಲಿ ಲಂಗರ್ ಅನ್ನೋ ಒಂದು ವಿಶೇಷವಾದಂತಹ ದಾಸೋಹದ ಪದ್ಧತಿ ಇದೆ. ಸೊ ಆ ಲಂಗರ್ಗಳಿಗೆ ಬಂದು ಮಹಿಳೆಯರು ಸ್ವತಃ ಯಾರನ್ನೂ ಕೇಳದೆ ತಾವೇ ಒಂದ್ ರೀತಿಯ ಅಲ್ಲಿ ನೀರ್ ತುಂಬೋದಿರ್ಬೋದು ಅಥವಾ ರೊಟ್ಟಿ ಮಾಡೋದಿರ್ಬೋದು, ಈ ರೀತಿಯ ಅಡಿಗೆಗೆ ಸಂಬಂಧಪಟ್ಟಂತೆ ಉಳಿದ ಆ ಲಂಗರ್ಗೆ ಸಂಬಂಧಪಟ್ಟಂತೆ ಉಳಿಲಿಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕೋ ಆ ರೀತಿಯ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಳ್ಳೋದ್ರ ಮೂಲಕ, ಸ್ವಯಂ ಸೇವೆಯನ್ನ ಮಾಡೋದ್ರ ಮೂಲಕ ಈ ರೈತ ಹೋರಾಟಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಸುತ್ತಮುತ್ತಲ ಇರ್ತಕ್ಕಂತ ಹಳ್ಳಿಯ ಮಹಿಳೆಯರು. ಇದು ಚಂದ್ರ ಅವರೇ, ಇವಾಗ ನಿನ್ನೆಯ ಟ್ರ್ಯಾಕ್ಟರ್ ಏನು ಪಥಸಂಚಲನವನ್ನು ನಾವು ನೋಡಿದ್ದೇವೆ. ಹೌದು, ರಿಹರ್ಸಲ್. ಇವಾಗ ಬಹುಶಃ ಈ ಒಂದು ಮಾತುಕತೆ ಇನ್ನೂ ಕೂಡ ಜನವರಿ 15ಕ್ಕೆ ಕೂಡ ಅದು ಮುರಿದು ಬಿದ್ದಂತ ಆದರೆ ಬಹುಶಃ ಜನವರಿ 26ಕ್ಕೆ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಟ್ರ್ಯಾಕ್ಟರ್ಗಳು ದಿಲ್ಲಿಯ ಒಳಗಡೆ ಬರುವಂತ ಸಾಧ್ಯತೆಗಳು ಇರಬಹುದಾ? ಖಂಡಿತವಾಗ್ಲೂ ನಾವು ಅದನ್ನ ಅದ್ರಲ್ಲಿ ಸಂಶಯ ಪಡಬೇಕಾದ ಇದೇ ಇಲ್ಲ. ಯಾಕಂದ್ರೆ ನೇರವಾಗಿ ನಿನ್ನೆ 26ನೇ ತಾರೀಕಿಗೆ ಏನು ರೈತರು ದೆಹಲಿಗೆ ಟ್ರ್ಯಾಕ್ಟರ್ ಗಳನ್ನ ನುಗ್ಗಿಸ್ತೀವಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ರು, ಅದರ ಪೂರ್ವ ತಯಾರಿಯನ್ನ ನಿನ್ನೆ ಒಂದು ವೆಸ್ಟರ್ನ್ ಪೆರಿಫೆರಲ್ ಟೋಲ್ ಬಳಿ ಒಂದು ದೊಡ್ಡ ವಿಶಾಲವಾದ ಗ್ರೌಂಡ್ ನಲ್ಲಿ ನಡೀತು. ಅದು ನಾವು ನಿಜಕ್ಕೂ ಕೂಡ ನಮ್ಮ ಕಣ್ಣು ಮುಂದೆ ನಾವು ಎಣಿಕೆ ಮಾಡದೇ ಇರದಷ್ಟು ಟ್ರ್ಯಾಕ್ಟರ್ಗಳು ನಿರಂತರವಾಗಿ, ಕನಿಷ್ಠ ನಾವು ಕೂಡ ಶೂಟ್ ಮಾಡ್ತಿದ್ವಿ, 2 ಗಂಟೆಗಳ ಕಾಲ ನಿರಂತರವಾಗಿ ಟ್ರ್ಯಾಕ್ಟರ್ಗಳು ಬರ್ತಾನೆ ಇದಾವೆ. ಸೊ ಒಂದು ಗ್ಯಾರಂಟಿ ಆಗಿರೋದೇನು ಅಂತ ಹೇಳಿದ್ರೆ, ರೈತರುಗಳು ಈ 15ನೇ ತಾರೀಕು ಏನಾದ್ರು ಈ ಮೀಟಿಂಗ್ ನಲ್ಲಿ ಕಾಯ್ದೆಗಳನ್ನ ವಾಪಸ್ ತಗೊಳ್ತೀವಿ ಅನ್ನೋ ಒಂದು ಭರವಸೆ ಅಥವಾ ವಾಪಸ್ ತಗೊಳ್ತಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಾಗ ಮಾತ್ರನೇ ಇಲ್ಲಿನ ರೈತರು ವಾಪಸ್ ಹೋಗ್ತಾರೆ ಹೊರತು 26ನೇ ತಾರೀಕು ಅವರು ನಿಜಕ್ಕೂ ಕೂಡ ಅವರ ಟ್ರ್ಯಾಕ್ಟರ್ ಗಳೇನಿದಾವೆ ಆ ಟ್ರ್ಯಾಕ್ಟರ್ ಗಳನ್ನ ದೆಹಲಿಗೆ ನುಗ್ಗಿಸ್ತಾರೆ ಅನ್ನೋ ಮಾಹಿತಿ ಇದೆ. ಎಸ್ ಥ್ಯಾಂಕ್ ಯು ಚಂದ್ರ ಅವರೇ, ಥ್ಯಾಂಕ್ ಯು. ಇಷ್ಟೊತ್ತು ನೀವು ದಿಲ್ಲಿಯಿಂದ ಪ್ರತಿಭಟನೆ ಸ್ಥಳದಿಂದ ಈ ಒಂದು ನೇರ ಮಾಹಿತಿಯನ್ನು ಕೊಟ್ಟದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಇದು ಚಂದ್ರು ಅವರು ಡೆಲ್ಲಿಯಲ್ಲಿ ಪ್ರತಿಭಟನಾ ಜಾಗದಿಂದ ಅವರು ಅಲ್ಲಿ ನಡೀತಾ ಇರುವಂಥ ವಾಸ್ತವ ವರದಿ ನೋಡಿದ್ದಾರೆ ಅವರು. ಹೌದು. ಸೊ ಅವರು ಹೇಳೋ ಪ್ರಕಾರ ಪ್ರತಿಭಟನೆ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ. ಸೊ ಟ್ರ್ಯಾಕ್ಟರ್ ರ್ಯಾಲಿ ಕೂಡ 26ನೇ ತಾರೀಕು ನಾಡ್ದು 26ನೇ ತಾರೀಕು ಅದೇ ಮಧ್ಯಾಹ್ನ ನಂತರದಲ್ಲಿ ಡೆಲ್ಲಿಯಲ್ಲಿ ಪಥಸಂಚಲನ ಅವರು ಟ್ರ್ಯಾಕ್ಟರ್ ಮೂಲಕ ಮಾಡಿಯೇ ಮಾಡ್ತಾರೆ. ಇಡೀ ಡೆಲ್ಲಿ
ಎಲ್ಲ ರಸ್ತೆಗಳನ್ನು ಅವರು ಬಂದ್ ಮಾಡುವಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈಗ ಉತ್ತರಾಖಂಡದಿಂದಲೂ ಬರ್ತಾ ಇದ್ದಾರೆ, ಆಮೇಲೆ ಮಹಾರಾಷ್ಟ್ರದಿಂದ ತುಂಬಾ ರೈತರು ಟ್ರ್ಯಾಕ್ಟರ್ ಹೊರಡ್ತಾ ಇದ್ದಾವೆ. ಆಮೇಲೆ ಕರ್ನಾಟಕದಿಂದ ನಾವು 75 ಜನರ ಒಂದು 3 ತಂಡಗಳಿಗೆ ಹೊರಡ್ತಾ ಇದ್ದೇವೆ. ನಾಳೆ ನಾಡದಲ್ಲಿ ಹೊರಡ್ತದೆ. 3 ತಂಡಗಳು ಮಾಡಿ 75 ಜನ ಕಲಿಸ್ತೇವೆ. ಒಂದು ಬ್ಯಾಚ್ ಬಂದ್ಮೇಲೆ ಒಂದೊಂದು ವಾರ ಅಲ್ಲಿ ಇದ್ದು ಬರುವ ವ್ಯವಸ್ಥೆ ಮಾಡ್ತಾರೆ. ಈಗಾಗಲೇ ಹೇಳಿದ್ರೆ ಯಾಕಂದ್ರೆ ಪಂಜಾಬಿನದು ಪಾಳ್ಯದಲ್ಲಿ ನಾವು ಪಾಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಅವರ ಉದ್ಯೋಗನೂ ನೋಡ್ಕೋಬೇಕು, ಕೃಷಿಯನ್ನು ನಡಿಬೇಕು, ಹೋರಾಟ ನಡಿಬೇಕು. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಬಂದೊದಗಿದೆ ಭಾರತಕ್ಕೆ. ಅದನ್ನು ಎರಡನ್ನೂ ಸರಿದೂಗಿಸುವಂತ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ನಾವು ಸಣ್ಣ ಬ್ರೇಕ್ ತಗೊಳ್ಳೋ, ಬ್ರೇಕ್ ನಂತರ ಈ ಸಂವಾದ ಮತ್ತೆ ಮುಂದುವರಿಯುತ್ತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ರೈತ ಸಂಧಾನ ಅಂದರೆ ದಿಲ್ಲಿಯಲ್ಲಿ ಇವತ್ತು ರೈತರ ಸಂಘಟನೆಗಳ ಮುಖಂಡರು ಮತ್ತು ಕೇಂದ್ರ ಸರ್ಕಾರ ನಡೆಸಿದಂಥ ಒಂದು ಮಾತುಕತೆ ಮತ್ತೆ ಮುರಿದು ಬಿದ್ದಿದೆ, ಅಂದರೆ ವಿಫಲವಾಗಿದೆ. ಇದೀಗ ಮತ್ತೆ ಕೇಂದ್ರ ಸರ್ಕಾರ ಜನವರಿ 15ರಂದು ಮತ್ತೆ 9ನೇ ಸುತ್ತಿನ ಮಾತುಕತೆಗೆ ಕರೆದಿದೆ. ಅಂದರೆ ಇಷ್ಟರ ತನಕ ನಡೆದಂಥ ಎಲ್ಲ ಮಾತುಕತೆಗಳು ಕೂಡ ಮುರಿದು ಬಿದ್ದವು. ಅಂದರೆ ರೈತರು ಭಾರಿ ತಮ್ಮ ಪಟ್ಟು ಸಡಿಲಿಸ್ತಾ ಇಲ್ಲ. ಕೇಂದ್ರ ಸರ್ಕಾರ ಜಾರಿ ಮಾಡಿರುವಂಥ 3 ಮಸೂದೆಗಳನ್ನು ವಾಪಸ್ ಪಡೆಯಬೇಕು ಅನ್ನೋದೇ ರೈತರ ಬಿಗಿಪಟ್ಟು. ಆದರೆ ಸರ್ಕಾರ ರೈತರ ಬೇಡಿಕೆಗೆ ಸ್ಪಂದಿಸ್ತಾ ಇಲ್ಲ. ಸೊ ಆದರೆ ಸ್ಪಂದಿಸದೇ ಹೋದರೂ ಕೂಡ ಹಾಗಂತ ರೈತರು ನಿರಾಶಾದಾಯಕರಾಗಿಲ್ಲ. ಅವರ ಪ್ರತಿಭಟನೆ ಮುಂದುವರೆದಿದೆ. ಮತ್ತೆ ಈಗಾಗಲೇ ನಮ್ಮ ಪ್ರತಿನಿಧಿಗಳು ಅಲ್ಲಿಂದ ಚಂದ್ರು ಅವರು ಜೊತೆಗೆ ಮಮತಾ ಅವರು ಮಾತನಾಡಿದ್ದನ್ನು ನಾವು ನೋಡಿದ್ದೇವೆ. ಅಲ್ಲಿ ನೇರವಾಗಿ ಆ ಒಂದು ಪ್ರತಿಭಟನೆ ಜಾಗದಲ್ಲಿ ನಿಂತು ಅಲ್ಲಿ ಆ ವಿಜುವಲ್ಗಳನ್ನು ಕೂಡ ನೋಡಿದೆವು. ಅವ್ರು ಹೇಳ್ತಾರೆ, ಒಂದು ಮನೆಯಿಂದ 7-8 ಜನ ಆ ಮನೆಯಲ್ಲಿದ್ದರೆ ಒಮ್ಮೆ 4 ಜನ ಬರ್ತಾರೆ, ಮತ್ತೊಮ್ಮೆ 4 ಜನ ಬಂದು ಹೋಗ್ತಾರೆ. ಮತ್ತು ಸ್ಥಳೀಯರು, ಒಂದಷ್ಟು ಕೃಷಿಕರು, ಮಹಿಳೆಯರು ಎಲ್ಲ ಬಂದು ದಿನನಿತ್ಯದ ಅಡುಗೆಗಳು ಅಥವಾ ಊಟೋಪಚಾರಗಳ ವ್ಯವಸ್ಥೆಗಳನ್ನು ನೋಡಿಕೊಳ್ತಾರೆ. ಸೊ ಹಾಗಾಗಿ ಪ್ರತಿಭಟನೆಯ ಸ್ಥಳದಲ್ಲಿ ಇಲ್ಲಿಯ ಸಾಮಾನ್ಯ ನಾಗರಿಕರು ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಈ ದೇಶದ ಅನ್ನ ತಿನ್ನೋರು. ಯಾಕಂದ್ರೆ ಅವ್ರ ಬಗ್ಗೆ ಅನುಕಂಪ ಇದೆ, ರೈತರ ಬಗ್ಗೆ ಅನುಕಂಪ ಇದೆ. ಸಾಮಾನ್ಯ ನಾಗರಿಕರು ಕೂಡ ಡೆಲ್ಲಿಯಲ್ಲಿ ಅವರಿಗೆ ಸಹಕಾರ ಕೊಡ್ತಾ ಇದ್ದಾರೆ, ಉಚಿತ ಸೇವೆಗಳನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಯಾರೋ ಅಮೆರಿಕದ ಒಂದು ದಂಪತಿ ಬಂದವರಿಗೆ ವೈದ್ಯಕೀಯ ಸೇವೆಯನ್ನು ಕೊಡ್ತಾ ಇದ್ದಾರೆ ಅಂತ ತುಂಬಾ ವೈದ್ಯರು. ಉತ್ತರ ಭಾರತದ ಕೆಲವು ಮಠಾಧೀಶರು ಇವತ್ತು ಕೆಲವು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ, ನೀವು ನೋಡಿರ್ಬೋದು. ನಮ್ಮ ಕರ್ನಾಟಕದ ಉತ್ತರ ಭಾರತದ ಮಠಾಧೀಶರು ಅವರು ರೈತರ ಪರ ನಿಂತಿದ್ದಾರೆ. ಇದು ಸುಧಾಕರ್ ಜೈನ್ ಅವರು ಏನು ಹೇಳಿದ್ದಾರೆ? ನನಗೊಂದು ತಿಳಿದ ವಿಚಾರ ಏನಂತ ಹೇಳಿದ್ರೆ, ಇದನ್ನೆಲ್ಲ ಆಯಾಯ ರಾಜ್ಯಗಳಿಗೆ ಈ ಕಾನೂನನ್ನು ಒಪ್ಪಿಸುವಂತ ಕಾರ್ಯಕ್ರಮ, ಅದು ಸ್ವೀಕರಿಸುವುದು ಬಿಡುವುದು ಅವರಿಗೆ ಬಿಟ್ಟದ್ದಂತ ಅಲ್ಲಿ ಸುಪ್ರೀಂ ಕೋರ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ಇದು ಆಯಾಯ ರಾಜ್ಯಗಳಿಗೆ ಬಿಟ್ರೆ ಹೆಚ್ಚಿನ ಎಲ್ಲಾ ಭಾರತದ ಎಲ್ಲಾ ಭಾಗಗಳಲ್ಲಿ ಇರುವುದು ಬಿಜೆಪಿ. 6 ರಾಜ್ಯಗಳಲ್ಲಿ ಮಾತ್ರ ಇರೋದು ಬೇರೆ ಪಾರ್ಟಿಯವರು. ಅದರಿಂದ ಈ 6 ರಾಜ್ಯಗಳವರು ಮಾತ್ರ ಹೋರಾಟದಲ್ಲಿ ಬಾಕಿಯವರೆಲ್ಲ ಈ ಸರ್ಕಾರಕ್ಕೆ ಹೋರಾಟಗಾರರನ್ನು ಅಲ್ಲಿಂದ ಎಬ್ಬಿಸುವಂತ ಕೆಲಸ ಅಷ್ಟೇ. ಅದು ರಾಜ್ಯಗಳ ಮೇಲೆ ಆಮೇಲೆ ಮೂಗುದಾರ ಹಾಕಿ ಇಟ್ಕೋಬಹುದು ಅಂತ ಯೋಚನೆ ಮಾಡಿದ್ರೆ. ಆದ್ರೆ ಇದಕ್ಕೆಲ್ಲ ನಮ್ಮ ಡೆಲ್ಲಿಯ ರೈತರು ಜಗ್ಗುವುದಿಲ್ಲ, ಪಂಜಾಬ್ ಹರಿಯಾಣದ ರೈತರು ಜಗ್ಗುವುದಿಲ್ಲ. ಕಡಾಖಂಡಿತವಾಗಿ 3 ಮಸೂದೆಗಳಿಂದ ಹಿಂದೆ ಬರಬೇಕು. ಇವರು ಯಥಾಸ್ಥಿತಿಯನ್ನು ಕಾಪಾಡಬೇಕು ಅನ್ನೋದೇ ಅವರ ಉದ್ದೇಶ. ನಾವು ಮಾತುಕತೆಗೂ ರೆಡಿ ಇಲ್ಲ, ನಾವು ಇಲ್ಲಿಂದಲೇ ಹೊರಟಿದ್ವಿ, ನಮಗೆ ಮಾತುಕತೆ ಅವಶ್ಯಕತೆನೇ ಇಲ್ಲ. ಕೇಂದ್ರ ಸರ್ಕಾರ ಜೊತೆ ನಮಗೆ ಮಾತುಕತೆನೇ ಇಲ್ಲ, ನಮ್ಮ 3 ಮಸೂದೆಗಳನ್ನು ನೀವು ವಾಪಸ್ ಪಡೀರಿ, ನಾವು ಇಲ್ಲಿಂದಲೇ ವಾಪಸ್ ಹೋಗ್ತೀವಿ ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ ರೈತರು. ಹೌದು. ಅಂದರೆ ಇದು ಸುಧಾಕರ್ ಜೈನ್ ಅವರೇ, ಈಗ ಉಳಿದಂತೆ ಸಾಮಾನ್ಯ ವರ್ಗದ ರೈತರು ಅಥವಾ ಜನ ಈ ಪ್ರತಿಭಟನೆ ಬಗ್ಗೆ ಏನು ಹೇಳ್ತಾರೆ? ಸಾಮಾನ್ಯ ಜನರಿಗೆ ಇದರ ಪೆಟ್ಟು ಇನ್ನು ತಿನ್ಬೇಕಷ್ಟೆ. ಸಾಮಾನ್ಯ ವರ್ಗದವರಿಗೆ ಇದರಿಂದ ಫಲ, ಇದರಿಂದ ಏನು ನಮಗೆ ತೊಂದರೆ ಆಗ್ತದೆ ಎಂಬ ತಿಳಿಯುವ ಜ್ಞಾನ ಶಕ್ತಿ ಎಲ್ರಿಗೂ ಬರಲಿಲ್ಲ. ಎಲ್ಲರೂ ಬರ್ತಿದ್ರೆ, ಎಲ್ಲರೂ ಈ ರೈತ ಸಂಘಟನೆಗೆ ಸಪೋರ್ಟ್ ಮಾಡ್ತಿದ್ರೆ ಈ ತರ ಆಗ್ತಿರ್ಲಿಲ್ಲ, ಈ ತರದ ಪರಿಸ್ಥಿತಿ ಆಗ್ತಿರ್ಲಿಲ್ಲ. ಇದು ಏನು ಮಸೂದೆ, ಏನೋ ರೈತರಿಗೆ ಏನು ತೊಂದರೆ ಆಗಿದೆ ಅದಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ, ರೈತರಿಗೆ ಏನು ಅನ್ಯಾಯ ಆಗಿದೆ, ನಮ್ಗೇನು ತೊಂದರೆ ಇಲ್ಲ ಅಂತ ಆ ಒಂದು ಮನೋಭಾವನೆ ಎಲ್ಲ ಸಾಮಾನ್ಯ ವರ್ಗದ ಜನಗಳಲ್ಲಿ ಬಂದ್ಬಿಟ್ಟಿದೆ. ಇದನ್ನು ಮಾಧ್ಯಮಗಳು ಸಹ ಇದನ್ನೆಲ್ಲ ಮುಚ್ಚಾಕ್ತವೆ. ಹೆಚ್ಚಿನ ಮಾಧ್ಯಮಗಳು ಈ ವಿಚಾರವನ್ನು ನೀವು ಆ ವಿಚಾರವನ್ನು ಪ್ರಸ್ತಾಪ ಮಾಡುವ ನೆನಪಿಗೆ ಬಂತು. ನ್ಯಾಷನಲ್ ಜಿಯೋಗ್ರಫಿ ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಕಳೆದ ವಾರ ವರದಿ ಬಂದಿದೆ. ಚಾರಿತ್ರಿಕವಾದಂಥ ರೈತರ ಹೋರಾಟ ಭಾರತದಲ್ಲಿ ನಡೀತಾ ಉಂಟು, ಆದರೆ ಭಾರತದ ಮಾಧ್ಯಮಗಳು ಅದನ್ನು ವರದಿ ಮಾಡ್ತಾ ಇಲ್ಲ.
ವರದಿ ಮಾಡ್ಲಿಕ್ಕೆ ಮಾಧ್ಯಮಗಳು ಎಲ್ಲ ಬಿಕ್ರಿ ಆಗಿದ್ದಾವೆ. ಅಲ್ಲ, ಮಾಧ್ಯಮಗಳ ಮೇಲೆ ರಾಷ್ಟ್ರೀಯ ಮಾಧ್ಯಮಗಳನ್ನೆಲ್ಲ ಅವರು ಕೊಂಡ್ಕೊಂಡಂಗಿದೆ. ಆಮೇಲೆ ಕೆಲವು ನೋಡಿ ಈ ನಡುವೆ ಕರ್ನಾಟಕ ಪ್ರಾಂತ ರೈತ ಸಂಘದ ಉಪಾಧ್ಯಕ್ಷರಾಗಿರುವಂಥ ಯಾದವ್ ಶೆಟ್ಟಿ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಯಾದವ್ ಶೆಟ್ಟಿ ಅವರು ನಮಸ್ಕಾರ. ನಮಸ್ತೆ. ನಮಸ್ತೆ ತಾರನಾಥ್ ಅವರೇ. ಎಸ್, ಈಗ ಇವತ್ತಿನ ಕೇಂದ್ರ ಮತ್ತು ರೈತರ ಮಾತುಕತೆ ಕೂಡ ಮುರಿದು ಬಿದ್ದಿದೆ. ಜನವರಿ 15ಕ್ಕೆ ಮತ್ತೊಂದು ದಿನಾಂಕವನ್ನು ಅಂದರೆ 9ನೇ ಸುತ್ತಿನ ಮಾತುಕತೆಗೆ ಸರ್ಕಾರ ದಿನ ನಿಗದಿಪಡಿಸಿದೆ. ಈಗ ಮುಂದಿನ ಮಾತುಕತೆ ನಂತರ ಕೂಡ ಭರವಸೆ ಇಲ್ಲ ನನಗೆ ಖಂಡಿತ ಕೂಡ ಈ ತಿಂಗಳ 26 ನಡೆಯುವಂತ ಒಂದು ಹೋರಾಟ ಏನಿದೆ ಅದು ಚಾರಿತ್ರಿಕ ದಾಖಲೆ ಆಗಿದೆ. ಹೌದು, ಖಂಡಿತ ಕೂಡ ದೇಶದಾದ್ಯಂತದ ಎಲ್ಲಾ ರೀತಿಯಲ್ಲಿ ತಯಾರಿ ನಡೆದು ಲಕ್ಷಾಂತರ ಟ್ರ್ಯಾಕ್ಟರ್ ಈಗಾಗಲೇ 1000ಕ್ಕಿಂತಲೂ ಹೆಚ್ಚು ಟ್ರ್ಯಾಕ್ಟರ್ ಹೋಗಿದೆ. ಹೌದು, ಲಕ್ಷಾಂತರ ಟ್ರ್ಯಾಕ್ಟರ್ ಇಡೀ ದೆಹಲಿಯನ್ನೇ ಮುತ್ತಿಗೆ ಹಾಕಿ ನಮ್ಮ ಸ್ವಾತಂತ್ರ್ಯ ಪೂರ್ವ ನಂತರ ಕೂಡ ಚಾರಿತ್ರಿಕ ದಾಖಲೆ ಆಗಿದೆ ಅಂತ ಹೋರಾಟ ನಡೆಯಲಿದೆ. ನಾವು ಈಗಾಗಲೇ 26ಕ್ಕೆ ಈ ದೇಶದ ಕಾರ್ಮಿಕ ವರ್ಗ ಮಾತ್ರ ಅಲ್ಲದೆ ರೈತಾಪಿ ಜನ ಮಾತ್ರ ಅಲ್ಲದೆ ಯುವ ಜನರು, ವಿದ್ಯಾರ್ಥಿಗಳು, ಮಹಿಳೆಯರು, ದಲಿತರು, ಆದಿವಾಸಿಗಳು ಎಲ್ಲಾ ವಿಭಾಗದ ಜನ ವ್ಯಾಪಕವಾಗಿ ಬೆಂಬಲ ಕೊಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಮಟ್ಟದ ತಯಾರಿ ನಡೆದಿದೆ. ಖಂಡಿತ ಕೂಡ ಕೇಂದ್ರ ಸರ್ಕಾರ ಈ ಮೊಂಡು ವಾದ ಮತ್ತು ಸುಳ್ಳು ವಾದವನ್ನು ಯಾವುದೇ ಕಾರಣಕ್ಕೂ ಹೇರಬಾರ್ದು, ಜನರ ಹತ್ರ ಸುಳ್ಳು ಹೇಳಬಾರ್ದು. ಖಂಡಿತ ಕೂಡ ಇದು ಏನು ಇದೆ ಇದು ಯಾದವ್ ಶೆಟ್ಟಿ ಅವರೇ, ಕರ್ನಾಟಕದಲ್ಲಿ ಈ ಒಂದು ಹೋರಾಟಕ್ಕೆ ಬೆಂಬಲಿಸುವ ಸಲುವಾಗಿ ನಿಮ್ಮ ರೈತ ಸಂಘಟನೆಗಳು ಅಥವಾ ಬೇರೆ ಬೇರೆ ರೈತ ಸಂಘಟನೆಗಳು ಯಾವ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಉಂಟು? ಕರ್ನಾಟಕದಲ್ಲಿ ಈಗಾಗಲೇ 9 ರೈತ ಸಂಘಟನೆಗಳು, 9 ಸರಿ, ಕರ್ನಾಟಕದಲ್ಲಿರುವ ಎಲ್ಲಾ ದಲಿತ ಸಂಘಟನೆಗಳು, ಹೌದು, ಕರ್ನಾಟಕದಲ್ಲಿರುವ ವಿದ್ಯಾರ್ಥಿ, ಯುವ ಜನರು, ಮಹಿಳೆಯರು ಮತ್ತು ಆದಿವಾಸಿಗಳು, ದಲಿತ ಹಕ್ಕುಗಳ ಸಮಿತಿ ಎಲ್ಲಾ ವಿಭಾಗದ ಜನರು ಈಗಾಗಲೇ 2-3 ಸುತ್ತಿನ ಮಾತುಕತೆ ಆಗಿದೆ. ಈಗಾಗಲೇ ಎಲ್ಲಾ ಕರ್ನಾಟಕದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಗಣರಾಜ್ಯೋತ್ಸವ ದಿನದಂದು ಪರ್ಯಾಯ ಪಥಸಂಚಲನ, ರೈತರ ಪಥಸಂಚಲನ ನಾವು ಮಾಡ್ಲಿಕ್ಕೆ ತಯಾರಿ ಈಗಾಗಲೇ ನಡೆದಿದೆ. ನಾಳೆ ಕೂಡ ನಮ್ದು 2:30 ಗಂಟೆಗೆ ಮಂಗಳೂರಿನಲ್ಲಿ ಒಂದು ವಿಸ್ತೃತವಾದ ಮೀಟಿಂಗ್ ಇದೆ. ಖಂಡಿತ ಕೂಡ ಇದು ಜನ ಆಕ್ರೋಶಗೊಳ್ಳುವ, ಜನ ಭುಗಿಲೆದ್ದು ಸಿಡಿದೆದ್ದೇಳುವಂತ ಪರಿಸ್ಥಿತಿ ದೇಶದಾದ್ಯಂತ ನಿರ್ಮಾಣವಾಗಿದೆ. ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಸುಳ್ಳು ವಾದವನ್ನ, ಮೊಂಡು ವಾದವನ್ನ ಹೇರಬಾರದು. ಬೇಸರತ್ತಾಗಿ ಈ ಒಂದು ಕೃಷಿ ಸಂಬಂಧಪಟ್ಟ ಕಾನೂನು ಹಿಂತೆಗೆಬೇಕೆನ್ನುವುದು ನಮ್ದು ಒತ್ತಡ ಆಗ್ರಹ. ಥ್ಯಾಂಕ್ ಯು. ಎಸ್, ಇದು ಕರ್ನಾಟಕ ಪ್ರಾಂತ ರೈತ ಸಂಘದ ಉಪಾಧ್ಯಕ್ಷರಾಗಿರುವಂಥ ಯಾದವ್ ಶೆಟ್ಟಿ ಅವರು ಕೊಟ್ಟಿರುವಂಥ ಪ್ರತಿಕ್ರಿಯೆ. ಅಂದರೆ ನೀವು ಹೇಳಿದಾಗೆ ಈ ಹೋರಾಟ ರಾಜ್ಯದಲ್ಲಿ ಅವ್ರು ಹೇಳ್ತಾರೆ 9 ಪ್ರಮುಖ ರೈತ ಸಂಘಗಳು ಐಕ್ಯ ಹೋರಾಟ ಸಮಿತಿ ಮಾಡ್ಕೊಂಡಿದ್ದೀವಿ ಕರ್ನಾಟಕದಲ್ಲಿ. ಜಿಲ್ಲೆಯಲ್ಲೂ ಅದನ್ನು ಐಕ್ಯ ಹೋರಾಟ ಸಮಿತಿ ಸಭೆ ನಾಳೆ ವುಡ್ಲೆನ್ಸ್ ಹೋಟ್ಲಲ್ಲಿ ಕರೆದಿದ್ದೀವಿ ಸಾಯಂಕಾಲ. ಎಲ್ಲ ದಲಿತ, ಕಾರ್ಮಿಕ, ರೈತ, ಆಮೇಲೆ ಯುವಜನ ಸಂಘಟನೆಗಳು ಎಲ್ಲ ಸೇರಿ ನಾಳೆ ಒಂದು ಮೀಟಿಂಗ್ ನಡೀತದೆ. ಅದರಲ್ಲಿ ತೀರ್ಮಾನ ಆಗ್ತದೆ. ನಾಡ್ದು 26 ಇಲ್ಲಿ ಪಥಸಂಚಲನ ನಿಗದಿ ಆಗಿದೆ. ರೂಪುರೇಷೆಗಳನ್ನು ನಾಳೆ ನಾವು ರೆಡಿ ಮಾಡ್ತಾ ಇದ್ದೀವಿ. ಅಂದರೆ ಇಲ್ಲಿ ಒಂದು ಬಾರಿ ಸ್ಪಷ್ಟ, ಅಂದರೆ ಬಹುಶಃ ನಾವು ಇಷ್ಟು ಮಾತುಕತೆಗಳನ್ನು ನೋಡಿದೆವು, ಏನು ಕೇಂದ್ರ ಸರ್ಕಾರ ಮತ್ತು ನಿಮ್ಮ ದಿಲ್ಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂಥ ರೈತ ಸಂಘಗಳು 8ನೇ ಸುತ್ತಿನ ತನಕ ಕೂಡ ಎಲ್ಲ ಮಾತುಕತೆಗಳು ಮುರಿದು ಬಿದ್ದೋಯ್ತು. ಸೊ ಈಗ 15ನೇ ತಾರೀಕಿಗೆ ಬಹುಶಃ ನೆಪಕ್ಕಾಗಿ ಸರ್ಕಾರ ದಿನಾಂಕ ಕೊಟ್ಟಿದೆ. ಅಂದ್ರೆ 26ನೇ ತಾರೀಕಿಗೆ ಒಂದು ಭಾರಿ ದೊಡ್ಡ ಮಟ್ಟದ ಚಳವಳಿ. ನಮ್ಗೆ ಸಂಶಯ ಇರುವುದು ಈ ಕಾಯ್ದೆ ಇವತ್ತು ನಿನ್ನೆ ಪ್ರಿಪರೇಷನ್ ಅಲ್ಲ. ಇವರು ಸುಮಾರು 1 ವರ್ಷ ಹಿಂದೆನೆ ಈ ಕಾರ್ಪೊರೇಟ್ ಕಂಪನಿಗಳ ಜೊತೆ ಎಲ್ಲ ವ್ಯವಹಾರ ನಡೆಸಿದ್ದಾರೆ. ಆಚೆ ದೇಶದ ನಾಗರಿಕರಿಗೆ ತಿಳಿಯದಂತೆ ಇಂಟರ್ನಲ್ ಇದೆಲ್ಲ ನಡೆದಿದೆ. ಏಕಾಏಕಿ ಇದನ್ನು ಜಾರಿ ತಂದಿದ್ದಾರೆ. ಅದರಿಂದಾಗಿ ಇವರು ಅಷ್ಟು ಸುಲಭವಾಗಿ ಹಿಂದೆ ಬರಕ್ಕೆ ಆಗೋದಿಲ್ಲ. ಫುಡ್ ಕಾರ್ಪೊರೇಷನ್ ಏನಿದೆ ಅದು ಕಂಪ್ಲೀಟ್ ರಿಲಯನ್ಸ್ ಕಂಪನಿಗೆ ಹೋಗುವ ಎಲ್ಲಾ ಸಾಧ್ಯತೆಗಳಿದೆ. ಅದರಿಂದ ಅವರು ಸಡನ್ ಆಗಿ ಕಾಯ್ದೆಯಿಂದ ಹಿಂದೆ ಬರ್ಲಿಕ್ಕೆ ಅವರಿಗೆ ಆಗೋದಿಲ್ಲ. ಯಾಕಂದ್ರೆ ಅವರು ಆಲ್ರೆಡಿ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಇದು ನಿನ್ನೆ ಏನು ರೈತರ ಟ್ರ್ಯಾಕ್ಟರ್ ಮೆರವಣಿಗೆಯ ಒಂದು ವಿಜುವಲ್ಸ್ಗಳು ನಾವಲ್ಲಿ ಏನು ದೇಶದ ಬೇರೆ ಬೇರೆ ಕಡೆಯಿಂದ ಬಂದಂಥ ರೈತರು ಡೆಲ್ಲಿಯಲ್ಲಿ ನಿನ್ನೆ ನಡೆಸಿದಂಥ ರಿಹರ್ಸಲ್ ನೋಡಿ, ಕಿಲೋಮೀಟರ್ ಗಟ್ಟಲೆ ಅಷ್ಟು ಸಾಲುಗಳು ಕೇವಲ ರಿಹರ್ಸಲ್ ಸಂದರ್ಭದಲ್ಲೇ ಟ್ರ್ಯಾಕ್ಟರ್ಗಳು ಬಂದು ರಸ್ತೆಯಲ್ಲಿತ್ತು. ಸೊ ಇನ್ನೂ ದಿನಗಳು ತುಂಬ ಇದ್ದಾವೆ. ಸೊ ಜನವರಿ 26 ಹೊತ್ತಿಗೆ ಆಗುವಾಗ ಬಹುಶಃ ನಿಮ್ಮ ರೈತ ಸಂಘಟನೆಗಳು ಹೇಳಿರುವ ರೀತಿಯಲ್ಲೇ 40-50 ಸಾವಿರ ಟ್ರ್ಯಾಕ್ಟರ್ಗಳು ಬಹುಶಃ
ದಿಲ್ಲಿಯ ರಸ್ತೆಗೆ ಬರ್ತವೋ ಏನೋ. ಬರ್ತದೆ. ಸೊ ಇದು ಎಸ್ 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 ಸೊ ಇದು ನಾವು ನೋಡಿದಂಥ ಒಂದು ಇದು ಬಹುಶಃ ನೀವು ಹೇಳಿದಾಗೆ ಈಗ ಕಾರ್ಪೊರೇಟ್ ಕಂಪನಿಗಳ ಏನು ಕೃಷಿಯಲ್ಲಿ ಅವರು ತೊಡಗಿಸಿಕೊಳ್ಳುವುದು ಅಥವಾ ಕೃಷಿದಾರರಿಂದ ಖರೀದಿಸುವುದು ಒಂದು ವಿಚಾರ. ಆದರೆ ಈ ಒಂದು ಒಪ್ಪಂದದ ಪ್ರಕಾರ ಕೃಷಿ ಭೂಮಿಯನ್ನು ದೊಡ್ಡ ಮಟ್ಟದಲ್ಲಿ ಕಾರ್ಪೊರೇಟ್ ಫಾರ್ಮಿಂಗ್ ದೊಡ್ಡ ಮಟ್ಟದಲ್ಲಿ ಎಕರೆಗಟ್ಟಲೆ ಸಾವಿರಗಟ್ಟಲೆ ಎಕರೆಯನ್ನು ಖರೀದಿಸಿ ಕೊನೆಗೆ ಒಂದು ದಿವಸ ರೈತನ ಕೊರಳಿಗೆ ಏನು ನೇಣು ಬರುವಂಥ ಪರಿಸ್ಥಿತಿ ಎದುರಾಗುತ್ತೆ ಅನ್ನುವಂಥ ಭೀತಿ ಇವತ್ತು ರೈತರ ನಡುವೆ ಇದೆ. ಬಟ್ ಅದನ್ನು ಅದಕ್ಕೆ ಪೂರಕವಾಗಿ APMCಯನ್ನು ನಿಷ್ಕ್ರಿಯಗೊಳಿಸುವಂತ ಹುನ್ನಾರ ನಡೀತಾ ಇರೋದು. APMC ನಿಷ್ಕ್ರಿಯ ಆದ್ರೆ ಇದು ಎಲ್ಲ ರಿಲಯನ್ಸ್ ಕಂಪನಿ ನಮ್ಮ ಆಹಾರ ಉತ್ಪನ್ನದ ಏನು ಕಚ್ಚಾ ವಸ್ತುಗಳಿದೆ ಎಲ್ಲ ರಿಲಯನ್ಸ್ ಗೋಡೌನ್ ಸೇರ್ತದೆ. ಅಲ್ಲಿಂದ ಅವನು ಬೇಕಾದಂಗೆ ಮೊನ್ನೆ ಒಂದು ನೋಡಿರ್ಬೇಕು ವಿಜುವಲ್ ಅಲ್ಲಿ ಒಂದು ಕ್ಯಾಬೇಜದ ರೇಟ್ ನೋಡಿದ್ರೆ ಅದು ರೈತನಿಗೆ ಕೆಜಿಗೆ 10 ರೂಪಾಯಿ ಸಿಗುತ್ತೆ, ಅವನ ಹತ್ರ ಹೋಗೋದು 600 ರೂಪಾಯಿಗೆ, ಅದು ಅರ್ಧ ಕೆಜಿಗೆ 600 ರೂಪಾಯಿ ಮಾರ್ತಾನೆ ಅಂದ್ರೆ ಅವನು ಅದನ್ನು ಕೃತಕ ಬೇಡಿಕೆ ಸೃಷ್ಟಿ ಮಾಡ್ತಾನೆ. ಈ ವರ್ಷ ರೈತ ಬೆಳೆದೇ ಇಲ್ಲ ಕ್ಯಾಬೇಜ ಅಂತಾನೆ, ಇಲ್ಲ ದೇಶದಲ್ಲಿ ಕ್ಯಾಬೇಜ್ ಬೆಳೆಯಕ್ಕಾಗಿಲ್ಲ ಅಕಾಲಿಕ ಮಳೆ ಅಂತಾನೆ. ಅವನ ಗೋಡೌನ್ ಅಲ್ಲಿ ಸ್ಟಾಕ್ ಇದೆ, ಅವನು ತಂದು ಅದನ್ನು ಮಾರ್ಕೆಟ್ ಬಿಡ್ತಾನೆ. ಅಲ್ಲಿ ಕೃತಕ ಅಭಾವ ಸೃಷ್ಟಿ ಆಗುತ್ತೆ, ನಾಗರಿಕರಿಗೂ ಹೊರ ಬೀಳ್ತಾ ಇದ್ದು. ಇದು ರೈತರ ಸಮಸ್ಯೆ ಅಲ್ಲ, ಇದು ದೇಶದ ಸಾಮಾನ್ಯ ನಾಗರಿಕನಿಗೂ ಇದರ ಹೊರ ಬೀಳ್ತದೆ. ನಮ್ಮ ರೈತರ ಸಮಸ್ಯೆ ಅಲ್ಲ, ಇದು ಇಡೀ ದೇಶದ ನಾಗರಿಕರ ಸಮಸ್ಯೆ. ಈ ಕಾರ್ಪೊರೇಟ್ ಫಾರ್ಮಿಂಗ್ ಬಂದ್ರೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಮುಳುಗ್ತಾರೆ, ಇಲ್ಲಿ ಬಾಗಿಲಾಗಿ ಎಳಿಯುವಂತ ಪರಿಸ್ಥಿತಿ ಬರ್ತದೆ. ಸಣ್ಣ ಪುಟ್ಟ ವ್ಯಾಪಾರಗಳು ಉಳಿಯುವುದಿಲ್ಲ. ಇಂಥ ವಾಲ್ಮಾರ್ಟ್ ಅಂತ ಈ ರಿಲಯನ್ಸ್ ಮಾಲ್ಗಳು ಹಳ್ಳಿಗಳು ಬಂದ್ರೆ ಸಣ್ಣ ವ್ಯಾಪಾರಿ ಕಂಪ್ಲೀಟ್ ಅವನು ಸೆಟ್ ಡೌನ್ ಮಾಡ್ಬೇಕಾದ್ರೆ. ಎಸ್ ಸುಧಾಕರ್ ಜೈನ್ ಅವರೇ, ಕೊನೆಯದಾಗಿ ನನಗೆ ಸಂವಾದವನ್ನು ಮುಗಿಸುವ ಸಂದರ್ಭದಲ್ಲಿ ಅದೇ ಇದು ಸಾಮಾನ್ಯ ಜನರಿಗೆ, ಸಾಮಾನ್ಯ ನಾಗರಿಕರಿಗೆ ಒಟ್ಟು ಪರಿಸ್ಥಿತಿಯ ಒಂದು ಯಾವಾಗ ಅರ್ಥ ಆಗ್ಬೋದು ಅಂತ ಪರಿಸ್ಥಿತಿ ಇದು ಮುಗಿಯದಿದ್ರೆ ಅಂದ್ರೆ ಇದೇ ಕಾನೂನು ಮುಂದುವರೆದ್ರೆ ಮತ್ತೆ ಯಾವ ರೀತಿ ಆಗ್ತದೆ? ಈ ಒಂದು 8-9 ತಿಂಗಳು ಏನೋ ಅವರು ಕೃಷಿಯನ್ನು ಮಾಡ್ಬೋದು, ಮತ್ತೆ ಬೇಕಾದ ಇಂಡಸ್ಟ್ರಿಯನ್ನು ಮಾಡುವಂತ ಅಧಿಕಾರವನ್ನು ಕೊಡ್ತಾರೆ ಅವರು. ಭೂಮಿಯನ್ನು ಈಗ ನೀವು ಪೂರ್ಣಾವಧಿ ಕೃಷಿಯೇ ಮಾಡಬೇಕಾಗಿಲ್ಲ, ಅವರಿಗೆ ಏನ್ ಬೇಕಾದ್ರೂ ಮತ್ತೆ ಮಾಡ್ಕೊಂಡು ಹೋಗ್ಬೋದು. ಫಸ್ಟಿಗೆ ಒಂದು 8-9 ತಿಂಗಳೇನೋ ಅವ್ರು ಕೃಷಿ ಮಾಡುವಂತ ಒಂದು ನಮ್ಗೆ ಅಭಿಪ್ರಾಯ ತಿಳಿದು ಬಂದಿದೆ. ಅಂದ್ರೆ ಒಪ್ಪಂದದ ಪ್ರಕಾರ ಕೃಷಿಕರಿಂದ ಪಡೆದಂತ ಜಮೀನಿನಲ್ಲಿ ಅಥವಾ ಕೃಷಿಕರಿಂದ ಖರೀದಿಸಿದ ಭೂಮಿಯಲ್ಲಿ ಅವರು ಸ್ವಲ್ಪ ಸಮಯ ಕಣ್ಣೊರೆಸಲಿಕ್ಕಾಗಿ ಕೃಷಿ ಮಾಡಬಹುದು. ತಂತ್ರಗೋಸ್ಕರ ಮಾಡಿ ಕಾನೂನಲ್ಲಿ ಅದೇ ಇರೋದು. ಈಗ ಕರ್ನಾಟಕದಲ್ಲಿ ಬಂದಿರುವಂತ ಏನು ಕಾನೂನಲ್ಲಿ ಕೂಡ ಅದೇ ಇರುವಂತದ್ದು. ಹೌದು, ಭೂ ಸುಧಾರಣೆ ತಂದಿರುವಂತ ಕಾಯ್ದೆಯಲ್ಲಿ ಕೂಡ ಏನು ಕೃಷಿಕರಿಂದ ಖರೀದಿ ಮಾಡಿರೋ ಭೂಮಿಯಲ್ಲಿ ಆತ ಕೃಷಿ ಮಾಡಿಲ್ಲ ಅಂತಾದ್ರೆ ಆತ ಅದನ್ನು ಬೇರೆಯವರಿಗೆ ಮಾರುವುದಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಕಾನೂನಲ್ಲಿ ಅದನ್ನು ತೋರಿಸಿಲ್ಲ. ಹೌದು, ಅವರಿಗೆ ಯಾವುದೇ ಷರತ್ತುಗಳಿಲ್ಲ. ಸೊ ಅಂದ್ರೆ ಒಟ್ಟು ಕೃಷಿ ಕಾಯ್ದೆಗಳು ಅಥವಾ ನೀವು ಹೇಳಿದಾಗ ಏನು APMC ಅನ್ನು ಕಾರ್ಪೊರೇಟ್ ಕಂಪನಿಗಳನ್ನು ಬೆಳೆಸುವಂತ ಹುನ್ನಾರ ಇದರ ಹಿಂದೆ ಅಡಗಿದೆ. ಎಸ್, ಒಟ್ಟು ಕೃಷಿ ಸಂಸ್ಕೃತಿ ನಾಶ ಆಗುತ್ತೆ ಕೊನೆಗೆ. ಸ್ವಾಮಿನಾಥನ್ ಆಯೋಗದ ಒಂದು ಬೆಲೆ ರೈತರಿಗೆ ಇಷ್ಟವರೆಗೆ ಕೊಡ್ಲಿಲ್ಲ, ಇನ್ನು ಮುಂದೆ ಕಾರ್ಪೊರೇಟ್ ಕಂಪನಿ ಕೊಟ್ರೆ MSP ಅವರೇ ಫಿಕ್ಸ್ ಮಾಡೋದು. ಬೆಂಬಲ ಬೆಲೆ ಯಾವ್ದು ಇಲ್ಲ, ಇಷ್ಟವರೆಗೆ ಯಾವ್ದು ಸಿಗ್ಲಿಲ್ಲ ಯಾವ ರೈತರಿಗೂ. ಎಷ್ಟು ಹೋರಾಟ ಮಾಡಿ ಕೃಷಿ ಉತ್ಪನ್ನಗಳಿಗೆ. ಮುಂದೆ ಈ ಕಾರ್ಪೊರೇಟ್ ಕಂಪನಿಗಳಿಗೆ ಹೋದ್ರೆ ಎಲ್ಲ ಅವರೇ ಮಾಡೋದು, ರೇಟ್ ಫಿಕ್ಸ್, MSP ಅದು ಎಲ್ಲ ಫಿಕ್ಸ್ ಮಾಡೋದು ಅವರೇ. ಆಗ ಸಾಮಾನ್ಯ ಜನಗಳಿಗೆ ಇದರ ಅರ್ಥ ಆಗುತ್ತೆ. ಈಗ ಅಷ್ಟವರೆಗೆ ಅರ್ಥ ಆಗೋದಿಲ್ಲ. ಎಸ್ 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 ಓಕೆ. ಧನ್ಯವಾದಗಳು. ನಾವು ಒಂದು ಏನು ಸಂವಾದವನ್ನು ಮುಗಿಸುವಂಥ ಟೈಮ್ ಬಂದಿದೆ. ಸೊ ನಾನು ಈ ಸಂದರ್ಭದಲ್ಲಿ ಈ ಒಂದು ಸಂವಾದದಲ್ಲಿ ಭಾಗಿಯಾಗಿದ್ದಕ್ಕಾಗಿ ನಾನು ಪ್ರೇಮನಾಥ್ ಶೆಟ್ಟಿ ಅವರಿಗೆ ನಾನು ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಎಸ್, ಅದೇ ರೀತಿಯಾಗಿ ಸುಧಾಕರ್ ಜೈನ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಎಸ್ ವೀಕ್ಷಕರೇ, ನೀವು ಈಗಾಗಲೇ ಈ ಒಂದು ಇವತ್ತಿನ ರೈತರ ಮತ್ತು ಕೇಂದ್ರ ಸರ್ಕಾರದ ಮಾತುಕತೆ ಮುರಿದು ಬಿದ್ದ ವಿಚಾರ ಈಗಾಗಲೇ ನಿಮ್ಮ ಗಮನಕ್ಕೆ ಬಂದಿರುತ್ತದೆ. ಮುಂದಿನ ದಿನಾಂಕವನ್ನು ಅಂದರೆ 9ನೇ ಸುತ್ತಿನ ಮಾತುಕತೆಯನ್ನು ಜನವರಿ 15ಕ್ಕೆ ಮಾಡ್ತೇವೆ ಅಥವಾ ಆ ದಿನಾಂಕವನ್ನು ಸರ್ಕಾರ ಈಗಾಗಲೇ ನಿಗದಿಪಡಿಸಿದೆ. ಇವತ್ತು ಏನು ರೈತ ಸಂಘಟನೆಗಳ ಜೊತೆಗೆ ಮಾತುಕತೆ ನಡೆಸಿದಂಥ ಕೇಂದ್ರದ ಸಚಿವರಾಗಿರುವಂಥ ನರೇಂದ್ರ ಸಿಂಗ್ ತೋಮರ್ ಅವರಿದ್ದರು, ಜೊತೆಗೆ ಪಿಯೂಷ್ ಗೋಯಲ್ ಅವರಿದ್ದರು, ಆಮೇಲೆ ಸೋಮ್ ಪ್ರಕಾಶ್ ಅವರಿದ್ದರು. ಸೊ ಇವರೆಲ್ಲರೂ ಇವತ್ತು ಮಾತುಕತೆ ವಿಫಲವಾದ ನಂತರ ಮತ್ತೊಂದು ಹೊಸ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ಅದು 15ನೇ ತಾರೀಕು. ಸೊ 15ನೇ ತಾರೀಕಿಗೆ
ಮತ್ತೆ ಈ ಒಂದು ಮಾತುಕತೆ ಯಶಸ್ವಿ ಆಗುತ್ತಾ ಅಥವಾ ಕೃಷಿಕರ ಬೇಡಿಕೆಯನ್ನು ಸರ್ಕಾರ ಮನ್ನಿಸುತ್ತಾ ಅನ್ನೋದು ನಾವು ಈಗಲೇ ಅಂದಾಜು ಮಾಡಲಿಕ್ಕಾಗೋದಿಲ್ಲ. ಬಟ್ ಕೃಷಿಕರು ಅಥವಾ ಹೋರಾಟಗಾರರು ಈಗಲೇ ನಾವು 26ನೇ ತಾರೀಕಿಗೆ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೇವೆ, ದೇಶಾದ್ಯಂತ ಮಾಡ್ತೇವೆ ಅನ್ನೋದನ್ನು ಘೋಷಣೆ ಮಾಡಿದ್ದಾರೆ. ಎಸ್, ಏನಾಗುತ್ತೆ ಅನ್ನೋದನ್ನು ನೋಡೋಣ. ಸೊ ಇಷ್ಟು ಹೇಳಿ ಈ ಸಂವಾದವನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.